ಎಂಕಲ್ ಧನರಾಜ್ಗೆ ಓಟ್ ಪಾಡು ಅಂತಾರೆ ನನ್ನ ಏರೆ ಗೊಂಜುವಾರ ಸತ್ಯ ಪನ್ನಡ ಸುಳ್ಳು ಪನ್ನಡ ಪಂಡ ಅಜ್ಜಿ ತುನ್ನ ನಾನೆಲ್ಲ ಖುಷಿ ಪಟ್ಟಿದ್ದೀರಿ. ಫಸ್ಟ್ ಆಫ್ ಆಲ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸಲ್ಲಿ ಇಷ್ಟು ಫ್ಯಾಮಿಲಿಯನ್ನು ಬಿಟ್ಟದ್ದು ಫಸ್ಟ್. ಲಕ್ಲ ಬಾರಿ ಜೋಶ ಎತ್ತೇರಿ ಅವು ದಾಯ್ತೆ ಕಂಚಾಣಂದು ಹೆಂಗೆ ಗೊತ್ತಾಗ್ದು ಅವು ಸಡನ್ ಅದು ಬಣ್ಣಗ ಇಂಗ್ಲೆಲ್ಲ ಭಾರಿ ಅಜ್ಜದ. ಬಿಗ್ ಬಾಸ್ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದರಲ್ಲೂ ನಾನು ಇದ್ದೀನಿ. ಫಿನಾಲೆಗೆ ಹೋಗೋದಿದೆ. ನಮ್ಮ ಹನುಮಂತನಿಗೋಸ್ಕರನೂ ನಾನೊಂದು ಡ್ಯಾನ್ಸ್ ಮಾಡೋದಿದೆ. ಅವ ಕಪ್ ಗೆಲ್ಲದೆ ಬರದಿದ್ರು ಸಹ ಒಂದು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಅವನಿಗೆ ಏನು ಗೆದ್ರೆ ಏನು ಸಿಗಬೇಕಿತ್ತು ಅದೆಲ್ಲ ಅವನಿಗೆ ಸಿಕ್ಕಿದೆ. ಟ್ರೋಫಿ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ಜನತೆಯ ಮನಸ್ಸು ಗೆದ್ದಿದ್ದೇನೆ. ಹನುಮ ಅಂತ ಹೇಳಿದ್ರೆ ಅವರಿಗೆ ಕಡಕ್ ರೊಟ್ಟಿ ಅಂದ್ರೆ ತುಂಬಾನೇ ಇಷ್ಟ. ಇವಾಗ ಅವ್ರು ಒಂದು ವೇಳೆ ಪುತ್ತೂರು ಈಚೆ ಬಂದ್ರೆ ಕೋಳಿ ರೊಟ್ಟಿ ಏನಾದರೂ ಕೊಡುವಂತ ವ್ಯವಸ್ಥೆ ಏನಾದರೂ ಇರುತ್ತಾ ಹೇಗೆ? ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11ನ ಕಂಟೆಸ್ಟೆಂಟ್ ಆಗಿರುವಂತಹ ಧನರಾಜ್ ಆಚಾರ್ಯ ಅವರು ಕರುನಾಡಿನ ಜನರ ಮನವನ್ನ ಗೆದ್ದು ಇದೀಗ ಪುತ್ತೂರಿನ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಪುತ್ತೂರು ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ. ಧನರಾಜ್ ಆಚಾರ್ಯ ಹಲವಾರು ವಿಚಾರಗಳ ಮೂಲಕ ಬಿಗ್ ಬಾಸ್ನಲ್ಲಿ ಗಮನ ಸೆಳೆದವರು. ಇವರು ವಿನ್ ಆಗಬೇಕು, ಅದರ ಜೊತೆಗೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿದರೆ ಕೂಡ ಇವರ ಫ್ಯಾಮಿಲಿಯವರು ತಮಗೆ ಆದಷ್ಟು ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅದರ ಜೊತೆಗೇ ಸಪೋರ್ಟನ್ನು ಮಾಡಿದ್ದಾರೆ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅನ್ನೋ ರೀತಿಯಾಗಿ ಇವರ ಒಂದು ಫ್ಯಾಮಿಲಿ ಇರೋವಂಥದ್ದು. ಯಾವುದೇ ರೀತಿಯಂಥ ಕಷ್ಟಗಳು ಬಂದರೂ ಕೂಡ ಜೊತೆಯಾಗಿ ನಿಲ್ತಾ ಇದ್ದಿದ್ದು ಅಂತ ಹೇಳಿದರೆ ಅದು ಕಮಲಜ್ಜಿಯ ಫ್ಯಾಮಿಲಿ. ಹಾಗಾಗಿ ಇವಾಗ ಫುಲ್ ಫ್ಯಾಮಿಲಿ ಜೋಶಲ್ಲಿದ್ದಾರೆ, ಖುಷಿಯಲ್ಲಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಮನೆಗೆ ಬಂದಿಲ್ಲ ಅಂತ ಹೇಳಿದರೂ ಕೂಡ ಸುಮಾರು 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಇದ್ದು ಬಂದಿರುವಂಥ ಧನರಾಜ್ ಆಚರಣೆಯನ್ನು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಿದ್ದಾರೆ. ಎಸ್, ಹಾಗಾಗಿ ಮನೆ ಮಂದಿಯ ಸಂತಸ ಯಾವ ರೀತಿಯಾಗಿದೆ, ಗ್ರ್ಯಾಂಡ್ ಆಗಿ ವೆಲ್ಕಮ್ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಅನಾರೋಗ್ಯಗಳು, ಗ್ರಹಚಾರ ದೋಷಗಳು ಇದೆ. ಅದನ್ನೆಲ್ಲ ದೇವರು ನಮಗೆ ಪರಿಹಾರವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ ಪ್ರಾಪ್ತ ಆಗುವ ಹಾಗೆ ಆ ದೇವರು ಅನುಗ್ರಹವನ್ನು ಮಾಡಿಕೊಟ್ಟು ಶ್ರೀರಕ್ಷೆಯನ್ನು ಕುಟುಂಬಕ್ಕೆ ಅನುಗ್ರಹಿಸಿ ಸಕುಟುಂಬವನ್ನು ಉಚ್ಚರಿಸಿ ರಕ್ಷಣೆಯನ್ನು ಮಾಡಬೇಕು ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣಯತಾರಂ ಪ್ರಣತೋಸ್ಮಿ ಸದಾಶಿವಂ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ಮಾಂ ಪರಮೇಶ್ವರ ರಕ್ಷ. ಈಗೆಲ್ಲ ಸಿಕ್ಕಿದಲ್ಲ, ಅದೇ ಈ ಪ್ರೀತಿ ಸಿಕ್ಕಿರೋದು ಆರಾಮ ಆರಾಮ. ಮಾಡೋದು ಪುತ್ತೂರು ಇನ್ನೂ ಕೀರ್ತಿತ ಆಯಿತು. ಖಂಡಿತ ಥ್ಯಾಂಕ್ ಯು. ಆ ಶಕ್ತಿಯೇ ಇದೆ ತಾಯಿ. ಥ್ಯಾಂಕ್ ಯು. ಧನರಾಜ್ ಅವರ ಕುಚಿಕು ಕಿಶೋರ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಏತ್ ಎನರ್ಜಿ ಡುಲ್ಲರಿ ಏತ್ ಖುಷಿ ಟುಲ್ಲರಿ ಎನರ್ಜಿ ಮಸ್ತ್ ಎನರ್ಜಿ ಡುಲ್ಲೆ ಆಂಡ ಒಂಜಿ ದಿಕ್ಕಡು ಟಾಪ್ 5 ಬರಂದೆ ಎಲಿಮಿನೇಟ್ ಮಂತೆರತ್ತ ಬಂದೊಂದು ಎಲ್ಲಿಯ ಬೇಜಾರ್ಲ ಉಂಡು. ಬಟ್ ಈ ಎಲಿಮಿನೇಟ್ ಆಂಡಲ್ಲ ಏರೆಗ್ಲ ತಿಕ್ಕಂದಂಚಿನ ಒಂಜಿ ಪ್ರಶಂಸೆ ಕರ್ನಾಟಕ ಜನಕ್ಲಿನ ಪ್ರೀತಿ ಹಾಗೆ ತಿಕ್ಕದು ನವ್ವೆ ಮಂಕ ಮಸ್ತ್ ಖುಷಿ. ಪುತ್ತೂರುಗು ವೆಲ್ಕಮ್ ಪುರ ಎಂಚೆತ್ತೇನೆ
ಲಾಯ್ಕ್ ಇತ್ತುಂಡು ಮಸ್ತ್ ಜನ ಕಾಲ್ ಮೆಸೇಜ್ ಮಂತಕ್ಕೆ ಏನಂತಾರೆ ಏಪ ಬರ್ಪೇರು ಒಂದು ಫೈನಲಿ ಇನ್ನಿ ಬತ್ತೆ ಇನ್ನಿ ಬಂದಾಗ ಕ್ರೌಡ್ ತುಯ್ಯಾರ ತಾಯಿರು ಹೆಂಚೆ ಇತ್ತು ನಂದು ಅವು ಬಿಗ್ ಬಾಸ್ ಆಯಿ ಜನಕ್ಲೇನು ಪ್ರೀತಿ ಸಂಪಾದಿಸಿ ತೋಜ್ಪ ಒಂದುಂಡು ಓಕೆ ಈರೆಗ್ ಏಪ ಧನರಾಜ್ ಪಂಡಿರ ಬಿಗ್ ಬಾಸ್ಗೆ ಸೆಲೆಕ್ಟ್ ಆತೆಯ ಯಾನು ಪಂಡದು ಆ್ಯಕ್ಚುಲಿ ಒಂದು 3-4 ವರ್ಷದಿಂಚಿ ನಾನು ಸೆಲೆಕ್ಟ್ ಆತೆ ಈ ತಾರೀಕು ಪೋಪುನೆ ನಂಗೆ ಫ್ರ್ಯಾಂಕ್ ಮಂತ್ ಮಂತ್ ಒಂದು 2-3 ಸಲ ಮಂತೆ ಲಾಸ್ಟ್ ಟೈಮ್ ಲಂಚನೆ ಮನ್ಮನಾಗ ನಾನು ಒಂದು 15 ದಿವಸ ದುಂಪಂತೆ ಪನ್ನಾಗಲ್ಲ ನಾನು ನಂಬುದಿಜ್ಜೈನು ದಯಪಂಡ ಫ್ರ್ಯಾಂಕ್ ಮಂತೆ ಇಂದುವೆ ಕಂಟಿನ್ಯೂ ಒಂದು ಫೈನಲಿ ಆಯಿ ಪೋಪುನೆ ಏಪ ಹೆಂಗೆ ನಾನು ಕನ್ಫರ್ಮ್ ಆಂಡು ಬಂಡ ಒಂಜಿನ 2 ದಿವಸ ಮುಮ್ಮಲ್ ಪಡೆದು ಪುತ್ತೂರದು ಪೋಯ್ ಅಪ್ಪಾಗ ಹೆಂಗೆ ಕನ್ಫರ್ಮ್ ಮಾಡಿ ಈ ಸರ್ತಿ ಪೋಂದಿಲ್ಲ ಎಂದು ಮಸ್ತ್ ಖುಷಿ ಅಂಡ ಐಫೋನಾಗ ಅಂಡ್ ಆಯ್ ಫ್ರ್ಯಾಂಕ್ ಮಂತ್ ನೈನ್ ಅವೇ ಯೋಚನೆ ನಡೀತೆ ಲಾಸ್ಟ್ ಮುಟ್ಟಲ್ಲ ಸಜೆಷನ್ ಈ ಯಾದ ಇಪ್ಪು ಒಂದು ಪಂದಿತ್ತ ಒಂಜಿ ಇತ್ತು ಈ ಆಯಾದ ಇತ್ತನೇಕೆ ಈತ್ ಜನತ ಪ್ರೀತಿನ ಸಂಪಾದನೆ ಮಂತ ಒಂದು ಓಟ್ ಪಾಡು ಮಸ್ತ್ ಜನ ಓಟ್ ಪಾಡ್ದೇರು ಮಸ್ತ್ ಜನ ಓಟ್ ಪಾಡ್ನೇಕೆ 113 ದಿನ ಈ ಬಿಗ್ ಬಾಸ್ ಅವು ಇಲ್ಲ ಇಪ್ಪರ ಒಂಜಿ ಅವಕಾಶ ಅಂಡು ಭಾರಿ ಖುಷಿ ಉಂಡು ಮಸ್ತ್ ಖುಷಿ ಉಂಡು ಅಂಡ್ ಒಂಜಿ ಎಲ್ಲಿ ವಿಷಯ ಆಡ್ದಾದ ಇಪಿದೇ ಬರೋಡ್ ಅದು ಬತ್ತುಂಡು ಇಜ್ಜಿ ನಾನು ಟಾಪ್ 5 ಇಡುತ್ತೆ ವಿನ್ನಿಂಗ್ ಕಂಟೆಸ್ಟೆಂಟ್ಲ ಆದಿಪ್ಪು ಪನ್ಪುನ ಇನ್ನೊಂದು ಅಭಿಪ್ರಾಯ ಈತ್ ನೆಟ ನಿಖಿಲ್ ಧನರಾಜ್ಗೆ ಓಟ್ ಪಾಡು ಅಂತಾರೆ ನನ್ನ ಏರೆಗ್ ಒಂಜಿ ವಾರ ಸತ್ಯ ಪನ್ನಡ ಸುಳ್ಳು ಪನ್ನಡ ಫಸ್ಟ್ ಸತ್ಯ ಬನ್ನಿ ಬುಕ್ಕ ಸುಳ್ಳು ಬನ್ನಿ ಏರೆಗ್ಲ ಪಾಡುಜಿ ದಾಯ ಪಾಡುಜಿ ಪಂಡ ದಾಯ ಪಂಡ ಇಮ್ಮೆ ಒಂಜಿ ಗೇಮ್ನು ತೂತೆ ಪನ್ಪುನ ಒಂಜಿ ರೀಸನ್ ಪನ್ನೊಂದುಲ್ಲೇರು ಬಿಗ್ ಬಾಸ್ ತಕ್ಲು ಅಂಡ್ ಅಂಚಿನ ಸೀನ್ ಬಿಗ್ ಬಾಸ್ 11 ಮಸ್ತ್ ಸಲ ಆತನು ತ್ರಿವಿಕ್ರಮ್ ಅಂತೆ ಅದು ಕೆಲವು ಜನ ಮಂತೇರು ಅಂಡ್ ಈ ಗೇಮಲ್ಲಿ ಅಂಚನೆ ಮಲ್ದೋರು ಇಲ್ತನೊಂದು ಎನ್ನ ಒಂಜಿ ಪರ್ಸನಲ್ ಒಪಿನಿಯನ್ ಮಲ್ದಿಜೇರು ಅದಕ್ಕೋಸ್ಕರ ಎಂಕ್ ಬಿಗ್ ಬಾಸ್ ಮಿತ್ತು ಇಮ್ಮೆನ ಮಿತ್ತು ಪ್ರೀತಿನ ಬಿಗ್ ಬಾಸ್ ಮಿತ್ತು ಚೂರು ವೆಚ್ಚ ಉಂಡು ಚೂರು ಇಂದು ಸತ್ಯ ಸುಳ್ಳು ಪನ್ನೋಡು ಬಣ್ಣ ಆಯ್ ಪನ್ಲೇಕನ ಹನುಮಂತಗೆ ಪಾಡು ಪನ್ನೊಂದುಲ್ಲೆ ಸತ್ಯ ಪಂಡು ಧನರಾಜ್ ಎಂಚೆತ್ತೆ ಪಂಡ ಈತ್ನೇಟ ಪುತ್ತೂರಿಗೂ ಮಾತ್ರ ಸೀಮಿತ ಆದಿತ್ತೆ ಪಂಡ ಪುತ್ತೂರದ ಪ್ರತಿಭೆ ಅಂದಿತ್ತು ಆಯ್ ಬಿಗ್ ಬಾಸ್ ಏಪ ಪೋಯೇನ ಆಯ್ ಪುತ್ತೂರು ಬಿಟ್ಟು ಹತ್ತೂರು ಪೋದಾಂಡು ಇತ್ತೆ ಕರ್ನಾಟಕದ ಸುತ್ತು ಆಯ್ ನನ್ನಲ್ಲ ಕರ್ನಾಟಕದ ಜನಕ್ಲೆ ನನಾತರ 5 ಸಾವಿರ ಬಂದು ನಾನು ಮಾಲಿಂಗೇಶ್ವರಕ್ಕೆ ಏನೊಂದಿಲ್ಲ. ದೇವಿಕಾ ಹಾಗೂ ವರ್ಷ ಅವರಿದ್ದಾರೆ. ಇವರು ಧನರಾಜ್ ಆಚಾರ್ಯ ಅವರ ವ್ಲಾಗನ್ನು ಯಾರೆಲ್ಲ ನೋಡಿರ್ತೀರಾ ಅವರು ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇವರಿಗೂ ಒಂದಿಷ್ಟು ಜನ ಫ್ಯಾನ್ಸ್ ಕೂಡ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಪನ್ಪೇರ್ ಅಂದತೆ ಫ್ಯಾನ್ಸ್ ಉಳ್ಳರದೆ ಗೊತ್ತು ಜಿಲ್ಲೆರ ಓಕೆ ಪುತ್ತೂರು ಪೋನ ಪನ್ಪೇರ ಧನರಾಜ್ ಆಚಾರ್ಯನ ವ್ಲಾಗ್ ಬರ್ತಾನೆ ಪನ್ಪೇರ ಪನ್ಪೇರ್ ಓಕೆ ಏತು ಖುಷಿ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಇದ್ರೆ ಜನಕ್ಕೆಲ್ಲ ಮನಸ್ಸಿಗೆ ಎಂದದು ಬೈದೇರು ಅವೇ ಒಂಜಿ ಫ್ಯಾಮಿಲಿನ ಪತ್ತೊಂದು ವಿಡಿಯೋ ಮಲ್ತೊಂದು ಇತ್ತನಾಯಿ ಈತ ಒಂಜಿ 3,000 ಫಾಲೋವರ್ಸ್ ಇತ್ತು ಇಂಕ್ ನೆನಪಿಪ್ಪು ಆ ಟೈಮ್ದು 3,000 ಫಾಲೋವರ್ಸ್ ಇತ್ತೆ 600K ಕ್ರಾಸ್ ಆತನು ಫಾಲೋವರ್ಸ್ ಇನ್ಸ್ಟಾಡ್ ಇಟ್ಸ್ ಅ ಮೈಲ್ ಸ್ಟೋನ್ ಫನಲ್ಲಿ ಆ್ಯಂಡ್ ಐ ಮಸ್ತ್ ಬಂಗ ಬರ್ತದೆ ಆ ಪುದರ್ ಪಡೋನ್ರಲ್ಲ ಸೊ ನನ್ನತ್ ಲ್ಯಾಗ್ ಮಸ್ತ್ ಫಾಲೋವರ್ಸ್ ಬರಡು ನನ್ನತ್ ಲ್ಯಾಗ್ ಮಸ್ತ್ ಮೂವಿ ಆಫರ್ಸ್ ಬರಡು ಕೆನ್ವನ್ ಓಕೆ ಅನ್ನೆಗೆ ಎಂದದು ಬರಡು ಒಂದು ಏತು ದೇವರಡಕ್ಕೆ ಏನೊಂದಿತ್ತಾರೆ ಮಸ್ತ್ಗೆ ಏನೊಂದಿತ್ತ ಆ ಎಲಿಮಿನೇಷನ್ ಸುದೀಪ್ ಸರ್ ಪುದರ್ ಪನ್ನೆಟಲ್ಲ ಎಂಕ್ಲು ಐನೇ ಪ್ರೇ ಮಾಡ್ತಂದಿತ್ತ ಒರಿ ಒಂದು ಓಕೆ ಈರೆಗ್ ಯಾರು ಇತ್ತೆ ಬಿಗ್ ಬಾಸ್ಗೆ ಏನು ಸೆಲೆಕ್ಟ್ ಆತೆ ಅಂತ ಪಂತಿನ ಏಪ ಆ ಒಂಜಿ ಮೂಮೆಂಟ್ ಅವಂಜಿ ಅವೇ ಬಾಲ್ಯ ಪುಟ್ಟಿನಪ್ಪಾಗ ಆಯ್ ಪ್ರೊಸೆಸ್ ಇಡಿತ್ತೆ ಪೋಪುನ ಬರ್ಚ ಅಂದು ಬೊಕ ಆಯ್ ಒಂಜಿ ಸೆಟ್ ಆದನಾಗ ಎಂಕ್ಲ ಪೂರ ಒರಿಯೊರಡೆನೆ ಪನ್ನಿಯರ ಸ್ಟಾರ್ಟ್ ಮಾಡ್ತೀಯ ನೀಚೆಂಚ ಪೋಂದುಲ್ಲೇನು ಅಪ್ಪಾಗ ಎಂಕ್ಲಿಗೆ ಮಸ್ತ್ ಖುಷಿ ಅಂಡು ಆಯ್ ಪಿರಕಿಂಡಿ ನಾನು ಹೋಗ್ಬೇಕಾನ್ ಎಂಕ್ಲು ನನ್ನ ಒಂಜಿ ದಾಲ ಸೆಕೆಂಡ್ ಥಾಟ್ ಏನಂದ ಎಂಕ್ಲು ಪಂಡ ಪೋಡಿ ನಿಕ್ಕಾಯ್ತ ಅವಶ್ಯಕತೆ ಉಂಡು ಪೋಡಿ ಇಂದು ಅಂಚ ಆಯ್ ಪೋಯೇ ಬತ್ತೆ ನಿಕ್ಲಿಗ್ಲ ಬಿಗ್ ಬಾಸ್ ತೊಲೆ ಪೋಪು ನಂಚಿನ ಒಂಜಿ ಅವಕಾಶ ತಿಕ್ಕಂಡ ಅದಕ್ಕೆ ಅಂದು ಅವಂಜಿ ಎಂಕ್ಲೆಗ್ ಅತ್ತಿಗೆ ಬಾಲ್ಯ ಇಜ್ಜನ ದೊಡಮ ಪೋಪೇರಂದೊಂಜಿ ಎಂಕ್ಲೆಗ್ ಎಕ್ಸೈಟ್ಮೆಂಟ್ ಇರುತ್ತೆ ಅಕ್ಲೊಂಜಿ ಟಿ ವಿಡು ಎಂಕ್ಲೆಗ್ ತೋಜುವೆರಂದು ಅಂಡ ಇಡೀ ಫ್ಯಾಮಿಲಿ ಲೆಪ್ಪೇರಂದು ಎಂಕ್ ನಿಜ ಗೊತ್ತಿಜ್ಜಂಡು ಅವೊಂಜಿ ಆಫರ್ ಬನ್ನಗಂತೂ ಎಂಕ್ಲೆಗ್ ಫುಲ್ ಕಾರ್ಡ್ ನೆಲಟ್ಟಿಜ್ಜಂಡು ಬೊಕ ಮಸ್ತ್ ಖುಷಿ ಅಂಡು ಎಂಕ್ಲೆಗ್ ಒಂಜಿ ಬೇತನ ಎಕ್ಸ್ಪೀರಿಯನ್ಸ್ ಒಂಜಿ ಇಂಡಿಯನ್ ಟೆಲಿವಿಷನ್ ಒಂಜಿ ಆತ್ಮಲ್ಲ ಶೋಡ್ ಎಂಕ್ಲೆ ಪೋಪನ್ ಪಂಡ ಅವು ಇಟ್ಸ್ ನಾಟ್ ಅ ಈಸಿ ಥಿಂಗ್ ಅಂಚ
ಓಕೆ ಎಂಕುಲು ಟಿ ಬಿಡಿ ಧನರಾಜ್ ಆಚರಣೆ ಮಾತ್ರ ತೂ ಅಂತ ಬಟ್ ನಿಖಲ್ ಇಲ್ಲಲ್ಲಿತ್ತೊಂದು ಫ್ಯಾಮಿಲಿ ಪೂರ ಅಕ್ಲ ಖುಷಿಲ್ಲ ತೂತಾರತ್ತೆ ಏತು ಖುಷಿ ಇತ್ತು ಫ್ಯಾಮಿಲಿ ಫುಲ್ ಪಂಡ ಅಜ್ಜಿ ತುನ್ನ ನಾನೆಲ್ಲ ಖುಷಿ ಪಟ್ಟಿದ್ವಿ ಪಂಡ ಮಸ್ತ್ ಖುಷಿ ಆಯ್ತು ಪೂರ ರೆಗ್ಲ ಎಲ್ಲೆಲ್ಲಿ ಜೋಕ್ಲೇಟ್ ಪಾತೊಂದು ಮಲ್ಲ ದೊಡ್ಡ ಮನಕ್ಲಿಗೆ ದೊಡ್ಡ ಮನಕ್ಲಿಗೆ ಪೂರ ರೆಗ್ಲ ಮಸ್ತ್ ಖುಷಿ ಆಯ್ತು ಪೂರ ಫ್ಯಾಮಿಲೀಸ್ಲ ಸಪೋರ್ಟ್ ಮಾಡ್ತಂದು ಈ ಥರ ಒಂಜಿ ನಾಮಿನೇಟ್ ಆನಾಗಲ್ಲ ಒಂಜಿ ಮಸ್ತ್ ಪೂರ ಓಟ್ ಪಾಡೊಂದು ಐನ ಸ್ಟೇಟಸ್ ಪಾಡೊಂದು ಫೇಸ್ಬುಕ್ ಶೇರ್ ಮಾಡ್ತಂದು ಪೂರ ಮಸ್ತ್ ಸಪೋರ್ಟ್ ಮಾಡ್ತಿದ್ದೀರಿ ಅಕ್ಲಿಗ್ಲ ಥ್ಯಾಂಕ್ಸ್. ಫಸ್ಟ್ ಧನರಾಜ್ ಆಚಾರ್ಯ ಬಿಗ್ ಬಾಸ್ ತೊಲೆ ಇಪ್ಪನ ಮಸ್ತ್ ನರ್ವಸ್ ಆವೊಂದಿತ್ತೇರೆ ಪೂರೆಕ್ಲ ಪೋಟ್ ತೊಂದಿತ್ತೇರೆ ಪಂಪಿನ ಬಿತ್ತಂಡೆ ಅಪ್ಪಗ ದಾದ ಥಾಟ್ ಬರೋ ಅಂತಲಿದೆ ಅವು ನಾರ್ಮಲ್ ಇತ್ತೆ ಎಂಕ್ಲು ಏರಂಡಲು ನರಮನೆ ಅಂಡ ಇತ್ತೆ ಒಂಜಿ ಹೊಸತ್ ಪ್ಲೇಸ್ ಪೋನಾಗ ಒಂಜಿ ನಾರ್ಮಲ್ ಇತ್ತೆ ಏರಂಡಲ ಅಂಚ ಒಂಜಿ ಓಪನ್ ಅಪ್ ಆಯರ್ ಒಂಚೂರು ಟೈಮ್ ದೊತ್ತೊಂಡು ಇತ್ತೆ ಇಂಬೆ ಪಂಡದತ್ತೆ ಬೇತೆ ಕಂಟೆಸ್ಟೆಂಟ್ಸ್ಲ ಅಂಚನೆ ಮಲ್ತೊಂದು ಇತ್ತೇರು ಪಂಡ ಫಸ್ಟಿಗೆ ಏರಲ್ಲ ಪಕ್ಕ ಓಪನ್ ಅಪ್ ಆಪುಜೇರು ಸೊ ಫಸ್ಟಿಗೆ ಎಂಕ್ಲೆತ್ತು ನಾಗ ಅಂಚನೆ ಒಂದಿತ್ತು ಒಂಚೂರು ಪಾತೆರುಡು ಆಯ್ನು ಮುಖ ಆಯ್ ಮಸ್ತ್ ಐಕ್ ಇಂಚ ಬೋರ್ಡ್ ಅಂಚ ಫುಲ್ ಚೇಂಜ್ ಆದಿತ್ತೆ ಏಪ ಬೋರ್ಡ್ ಆಪ ಪಾತೆರೊಂದಿತ್ತೆ ಇಂಕ ಇನ್ ಪೂರ ತುನಗ ಮಸ್ತ್ ಖುಷಿ ಒಂದಿತ್ತು ಅನ್ಸ ಓಕೆ ಬೆಸ್ಟ್ ಫ್ರೆಂಡ್ಲ ಅವ್ರ ರೀತಿ ಕದೇರೆ ಅಂದ್ ಆಗೊಂಜಿ ಮೆಂಟಲಿ ಬೊಕ್ಕ ಒಂಜಿ ಆನ ಥಾಟ್ಸ್ ಪೂರ ಒಂಜಿ ಪಂಡ್ರೆ ಒಂಜಿ ಫ್ರೆಂಡ್ ಆದಿತ್ತೇರು ಅವಾಗ ಮಸ್ತ್ ಹೆಲ್ಪ್ ಅಂಡ್ ಐಟ್ಲ ಅಕ್ಲೆಗ್ ಹನುಮಂತಗ್ಲ ಒಂಜಿ ಫ್ರೆಂಡ್ ತಿಕ್ಲೆ ಕಂಡು ಅಂಚ ಅಕ್ಲಕ್ಲ ಒಂಜಿ ಶೇರ್ ಮಾಡ್ತಂದಿತ್ತೇರು ಅಕ್ಲನ ಥಾಟ್ಸ್ ಮಾತ ಒಂಜಿ ಖುಷಿ ಒಂದಿತ್ತು ಅಕ್ಲನ ಕಾಮಿಡಿ ಅಕ್ಲನ ಡೈಲಾಗ್ಸ್ ಪಂಚ್ ಪೂರ ಖುಷಿ ಒಂದಿತ್ತು ಓಟ್ ಪಾಡೊಂದಿತ್ತಾರಂತೂ ನಿಖಲಂತೂ ಪಾಡೊಂದಿತ್ತು ಫ್ರೆಂಡ್ ಸರ್ಕಲ್ ಅಕ್ಲೆಡ ಮುಗ್ಲೆಡ ಪೂರ ಪನೊಂತಾರ ಅಂದನ್ ಕ್ಲಾಸ್ಡ್ ಹಾಸ್ಟೆಲ್ ಪೂರ ಪನೊಂದಿತ್ತ ಓಟ್ ಪಾಡ್ಲಿ ಕೆಲವು ಮೊಬೈಲ್ ಪೂರ ಪತ್ತೊಂದು ಎಂಕ್ಲೆ ಓಟ್ ಪಾಡೊಂದಿತ್ತ ಇದು ಅಂಚಲ ಉಂಡು ಅಂಚ ಓಕೆ ಬಿಗ್ ಬಾಸ್ ಅಂತ ಪಿರೈ ಬರೊಂದುಲ್ಲೆರು ಪನ್ನಗ ನಿಖಲ್ನ ಮನಸ್ಸು ಎಂಚಿತ್ತಂಡು ಮಸ್ತ್ ಬೇಜಾರಂಡು ಪಂಡ ಐ ಡಿಸರ್ವಿಂಗ್ ಕಂಟೆಸ್ಟೆಂಟ್ ದಯಪಂಡ ಐ ಆ ವೀಕ್ಡ್ ಐ ಗೊಬ್ಬಿನ ರೀತಿ ಎಂಕ್ಲಿಗೆ ಮಸ್ತ್ ಖುಷಿ ಆದಿತ್ತೇನೆ ಒಂಜಿ ಟಾಸ್ಕ್ ಆವಡ್ ಪೂರೆಟ್ಲ ಮಸ್ತ್ ಎಫೋರ್ಟ್ ಪಾಡ್ದಾಯಿ ಗೇಮ್ಗೆ ಬಂದಿತ್ತೆ ಐನ್ ಪೂರ ತೂನಾಗ ದಾಯಿ ಇತ್ತು ಬೇಗ ಬತ್ತೆಂದು ಮಸ್ತ್ ಬೇಜಾರಂಡು ಒಂಜೇ ಸ್ಟೆಪ್ ಇತ್ತನ ಗ್ರ್ಯಾಂಡ್ ಫಿನಾಲೆಗೆ ಐನೊಂಜಿ ಗ್ರ್ಯಾಂಡ್ ಫಿನಾಲೆ ಬೋಡೊಂದು ಮಸ್ತ್ ಆಸಿತ್ತು ನಾಯಿ ಅಂದು ಒಂಜಿ ತುಳುನಾಡಿಗೆ ಟ್ರೋಫಿ ಪಾತೊಂದು ಬರೋಡಿಂದಿತ್ತು ಬಟ್ ಈತ ದಿನ ಐತೇರು ಲಾಸ್ಟ್ ದಾದ ಪಂತಾರ ಬಿಗ್ ಬಾಸ್ ಬೇರೆ ಧನರಾಜ್ ಇತ್ತೆ ಒಂಜಿ ಮಲ್ಲ ಅವಕಾಶ ತಿಕ್ಕುದುಂಡು ಮಲ್ಲ ರೆಸ್ಪಾನ್ಸಿಬಿಲಿಟಿ ನಿಕ್ಕು ನನ್ನ ದುಂಬುಗ್ಲ ನಿನ್ನ ಕೆರಿಯರ್ಗೆ ಒಂದು ಮಸ್ತ್ ಹೆಲ್ಪ್ ಆಪುಂಡು ಅಂಚನೆ ಐನ್ ಯೂಸ್ ಮಲ್ತೊಂದು ಅಂಚನೆ ನೆಕ್ಸ್ಟ್ ಲೈಫ್ ಇಡ್ಲಪ್ಪು ಆ್ಯಂಡ್ ವೋಟ್ ಮಲ್ತನ ಪೂರ ಎನ್ನ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ ಪೂರ ಥ್ಯಾಂಕ್ ಯು ನನ್ನೆಲ್ಲ ಸಪೋರ್ಟ್ ಮಲ್ಪಲೆ ಎಂಕ್ಲೆಗು ಎಂಕ್ಲ ಫ್ಯಾಮಿಲಿಗೂ ಅಣ್ಣಗೆ ಪೂರ ಇರಕ್ಲ ಥ್ಯಾಂಕ್ ಯು. ಓಕೆ ಧನರಾಜ್ ಆಚಾರ್ಯ ಜನರ ಮನಗೆದ್ದು ಬಂದಿದ್ದಾರೆ ಟ್ರೋಫಿ ಇಟ್ಕೊಂಡು ಬರಬೇಕು ಅನ್ನುವಂಥದ್ದು ನಿಮ್ಮ ಆಸೆ ಆಗಿತ್ತು ಬಟ್ ಜನರ ಮನಸ್ಸು ಗೆದ್ದು ಬಂದಿದ್ದಾರೆ ಎಷ್ಟು ಖುಷಿ ಇದೆ ತುಂಬ ಖುಷಿಯಾಗಿದೆ. ಫಸ್ಟ್ ಆಫ್ ಆಲ್ ಅವನು ಅಲ್ಲಿಗೆ ಹೋಗ್ತಾನೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಲೈಕ್ ಅವನು ಸಣ್ಣ ರೀಲ್ಸ್ ಮಾಡಿಕೊಂಡು ಮತ್ತು ಅದು ತುಂಬ ಫುಲ್ ವೈರಲ್ ಹಾಕ್ಕೊಂಡು ಒಂದು ತಕ್ಕ ಮಟ್ಟಿಗೆ ಹೆಸರು ಪಡೆದಿದ್ದ. ಬಿಗ್ ಬಾಸ್ ವೇದಿಕೆ ಅವನಿಗೆ ಸಿಗ್ತದೆ ಅಂತ ಹೇಳಿದ್ದು ಒಂದು ಅಂತ ಹೇಳೋದು ದೊಡ್ಡ ಮಿರಾಕಲ್ ಅಂತವೇ ಹೇಳ್ಬೋದು. ಮತ್ತು ಈ ಪುತ್ತೂರನ್ನು ಸಹ ರೆಪ್ರೆಸೆಂಟ್ ಮಾಡಿದ್ದ, ತುಂಬ ಖುಷಿ ಉಂಟದು, ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಮತ್ತು ನೀವು ಕೂಡ ಹೇಳ್ತಾ ಇದ್ರ ಫ್ರೆಂಡ್ಸಲ್ಲೆಲ್ಲ ಓಟ್ ಹಾಕಿ? ಹಾಂ, ನಾವು ಯಾವಾಗ ಅವ್ನು ನಾಮಿನೇಟ್ ಆಗ್ತೇವೆ ನಮಗೆ ತುಂಬ ಟೆನ್ಷನ್ ಆಗ್ತಿತ್ತು. ಲೈಕ್ ಹೇಳಿಕ್ಕಾಗೋದಿಲ್ಲಲ್ಲ ಯಾರು ಹೇಗೆ ಅಂತ. ಫ್ರೆಂಡ್ಸ್ನವ್ರ ಹತ್ರ ನಾವೇ ಹೋಗಿ ಪ್ಲೀಸ್ ಓಟ್ ಮಾಡಿ, ಸರ್ನವ್ರ ಹತ್ರ ಮ್ಯಾಮ್ನವ್ರ ಹತ್ರ ಹೇಳಿದ್ದೇನೆ ಓಟ್ ಮಾಡಿ ಅಂತೆಲ್ಲ ಕ್ಲಾಸಲ್ಲಿ. ಮತ್ತು ನಾನೇ ಹೋಗಿ ಮಾಡಿಸಿ ಸಹ ಉಂಟು. ಬೆಳಗ್ಗೆ ರಾತ್ರಿ ಫುಲ್ ನಾವು ಅದಕ್ಕಿಂತವೇ ಇದು ಮಾಡಿ ಓಟ್ ಮಾಡಿದ್ದೆಲ್ಲ ಉಂಟು. ನಿಮಗೆ ಕೂಡ ಬಿಗ್ ಬಾಸ್ ಮನೆಯೊಳಗೆ ಹೋಗೋ ಅವಕಾಶ ಸಿಗುತ್ತಲ್ಲ? ಹಾಂ ಹೌದು. ಫಸ್ಟಿಗೆ ಅಂತ ಹೇಳಿದರೆ ನಾನು ಮನೇಲಿದ್ದೆ, ಇವಳು ಓಡಿಕೊಂಡು ಬಂದಳು. ಇವಳು ಖುಷಿಯಲ್ಲಿದ್ದಾಳೆ, ಕಾಲಲ್ಲಿದ್ದಾಳೆ ಆ್ಯಕ್ಚುಲಿ. ಅತ್ತಿಗೆ ಫೋನಲ್ಲಿ ಇದ್ದಾರೆ, ಇವಳು ಹಾರ್ತಿದ್ದಾಳೆ. ಇವಳು ಅತ್ತಿಗೆ ಕಾಲಲ್ಲಿ ಮಾತಾಡ್ತಿದ್ದಾರೆ, ಮನಸ್ಸು ಗಟ್ಟಿ ಮಾಡು ಇವರು ಹಾಗೆ ಹೇಳ್ತಿದ್ದಾರೆ. ನನಗೆ ತುಂಬ ಭಯ ಆಗ್ತುಂಟು ಅವ್ರು ಯಾಕೆ ಹಾಗೆ ಹೇಳ್ತಿದ್ದಾರೆ ಅಂತ. ಲೈಕ್ ನಾನು ತುಂಬ ಸೆನ್ಸಿಟಿವ್ ಅಂದರೆ ಅಂತ ಹೇಳಿದ್ರೆ ರಪ್ಪ ಬೇಜಾರ ಆಗೋದು. ಅತ್ತಿಗೆ ಮನಸ್ಸು ಗಟ್ಟಿ ಮಾಡಿ, ಇವಳು ಹಾರ್ತಿದ್ದಾಳೆ. ನನಗೆ ಎಂತ ಅಂತ ಗೊತ್ತಾಗ್ತಿಲ್ಲ ಇವರಿಬ್ಬರದ್ದು. ಮತ್ತು ಅತ್ತಿಗೆ ಹೇಳಿದರು ಬಿಗ್ ಬಾಸ್ ಮನೆಗೆ ಬರ್ತೀಯ ಅಂತ ಕೇಳಿದರು, ಫ್ಯಾಮಿಲಿ ರೌಂಡಿಗೆ. ನಮಗೆ ಆ್ಯಕ್ಚುಲಿ ಎಂತಿದ್ದದಂತ ಹೇಳಿದರೆ ಅತ್ತಿಗೆ ಅವರು ಹೋಗೋದೇ ನಾವೇ ಹೋದಷ್ಟು ತುಂಬ ಖುಷಿಯಾಗಿತ್ತು. ಫ್ಯಾಮಿಲಿ ರೌಂಡಿಗೆ ನಾವು ತುಂಬ ಕಾಯ್ತಿದ್ವಿ. ಮತ್ತೆಂತ ಹೇಳಿದರೆ ಮಗುವಿದು ಫೇಸ್ ಸಹ ರಿವೀಲ್ ಮಾಡಿರಲಿಲ್ಲ. ಬಿಗ್ ಬಾಸ್ ಥ್ರೂ ರಿವೀಲ್ ಆಗೋದು ಅಂತ ಹೇಳಿದ್ರೆ ಇನ್ನೂ ಸಹ ತುಂಬ ಖುಷಿ ಇತ್ತು. ಅದಕ್ಕೆ ಕಾಯ್ತಿದ್ವಿ ನಾವು. ಮತ್ತು ನಮಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ನಮ್ಮ ಕಾಲು ನೆಲದಲ್ಲಿರಲಿಲ್ಲ, ತುಂಬ ಹಾರಿದ್ದೇವೆ, ಖುಷಿಪಟ್ಟಿದ್ದೇವೆ. ಮತ್ತೆಲ್ಲ ಅದು ಆದದ್ದು ಅಣ್ಣನಿಂದವೇ, ಅಣ್ಣನಿಗೆ ಥ್ಯಾಂಕ್ಸ್. ಮತ್ತು ಹಾಗೆ ಹೋದ್ವಿ ಚೆಂದಾಗಿ. ಹಾಂ,
ಸ್ಟೆಪ್ ಹಾಕಿದ್ರಿ ಎಸ್ ಹಾಂ ಹೌದು. ಓಕೆ, ಮನೆಯ ಒಳಗೆ ಫುಲ್ ನೋಡಲಿಕ್ಕೆ ಬಿಡಲಿಲ್ಲ ಅನ್ನೋ ಬೇಜಾರಿದೆಯಾ? ಖಂಡಿತ ಇಲ್ಲ, ನಮಗೆ ಎಲ್ಲರಿಗೆ ಹೋದದ್ದೇ ನಮ್ಮದೊಂದು ಲಕ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಹಿಸ್ಟ್ರಿಯಲ್ಲೇ ಬಿಗ್ ಬಾಸಲ್ಲಿ ಇಷ್ಟು ಫ್ಯಾಮಿಲಿಯನ್ನು ಬಿಟ್ಟದ್ದು ಫಸ್ಟ್, ಅದು ನಮಗೆ ಪ್ರೌಡ್ ಅಂತ ಹೇಳ್ಬೋದು. ಕಮಲಜ್ಜಿ ಫ್ಯಾಮಿಲಿ ಫಸ್ಟ್ ಹೌದು ಮೆಂಬರ್ಸ್ಗಳು, ಹೌದಲ್ವಾ? ಹೌದು. ಓಕೆ, ಏನು ಹೇಳ್ತೀರಾ ಕೊನೆಯದಾಗಿ ಧನರಾಜ್ ಅವರಿಗೆ ನಮ್ಮ ವಾಹಿನಿಯ ಮುಖಾಂತರ? ಅವನು ಮುಂಚೆ ಕೆಲವು ಜನ ಅಲ್ಲ, ಒಂದು ಆದಷ್ಟು ಜನರ ಪ್ರೀತಿಯನ್ನು ಗಳಿಸಿದ್ದ. ಬಿಗ್ ಬಾಸ್ ಮನೆಗೆ ಹೋಗಿ ಅವನ ವ್ಯಕ್ತಿತ್ವವನ್ನು ತೋರಿಸಿ ಇನ್ನಷ್ಟು ಕರ್ನಾಟಕದ ಜನತೆಗೆ ಇನ್ನೂ ಹತ್ತಿರ ಆಗಿದ್ದಾನೆ, ಮನೆ ಮಗ ಆಗಿದ್ದಾನೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ಹೀಗೆ ಅಣ್ಣನಿಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಿ ಹಾಗೆ ಸಪೋರ್ಟ್ ಮಾಡಿ, ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ, ಅಣ್ಣನಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನರಾಜ್ ಆಚಾರ್ಯ ಅವರ ತಂದೆ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ಎಂಚೊಲ್ಲರು? ಹಾಂ ತೊಂದರೆ ಹುಷಾರಿಲ್ಲ. ಖುಷಿಟ್ಟುಲ್ಲರು ಮಗೆ ಖುಷಿಟ್ಟು ಮೊರಮುಟ ಅಡ್ಡೆ ಖುಷಿಟ್ಟಿತ್ತ ಅಯ್ಯ ಪಿದಾಯ್ಬತ್ತಕ್ಕೆ ಒಂಚೂರು ಖುಷಿ ಕಮ್ಮಿ ಆಂಡೆ ಆಂಡಲ್ಲ ಈತ ದಿನ ಉಂತಿ ತಂದು ಒಂಜಿ ಮನಸ್ಸಿದು ಬಕ್ಕಲ ಒಂಜಿ ಸಂತೋಷ 110 ದಿನ ಉಂತಿ ಬರಡೊಂದು ಮನಸ್ಸಿಗೆ ಇತ್ತಿನ ಮಾತಿರಗಳು ಪುತ್ತೂರು ಧೈರ್ಯ ಜನತೆಗೆ ಇತ್ತಂಡೆ ಅಂಡ ಒಂಚೂರು ದಣ್ಣ ಒಂಜಿ ತತ್ತದು ಪೋಂಡು. ಓಕೆ, ಅಪ್ಪ ಯಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆತೇನು ಪನ್ಪನಂಚಿನ ಆ ಒಂಜಿ ಮೂಮೆಂಟಿನ ಇದು ಪನ್ಪನೈತಲ್ಲ ಇರೆಗೆ ಏತ್ ಕೊರ್ತು ಪಂಡೇರು ಆಯ್ತಾ ಬಗ್ಗೆ ಅವಪ್ಪಗೆ ಪೋನಾಗ ಎಂಕ್ಲೇನು ಮತ್ತು ಅಂಥದ್ದು ಪಂತೆ ಬಿಗ್ ಬಾಸ್ಗೆ ಇಂಚ ಸೆಲೆಕ್ಟ್ ಆದನು ಪ್ರಸಿದ್ಧಿನ ಇದ್ದನಾಗೇನೆ ಹಿಂಗೆ ಫೋನ್ ಬತ್ತೀನಿ ಅದು ಮತ್ತು ಪಂತೇನೆ ಅಪ್ಪಗನೆ ಅದಕ್ಕೆ ಅವು ಆಕ್ಲಕ್ಲೆ ಡಿಸ್ಕಸ್ ಮಂತ ಕನ್ನಡ ಬಿಡಿದು ಡಿಸ್ಕಸ್ ಮಂತದ್ದು ಬುಕ್ಕ ಆಯ್ಕೆ ಪೋಯೆ. ಓಕೆ, ನಿಕ್ಲಿಗ್ಲ ಬಿಗ್ ಬಾಸ್ ಇಲ್ಲದ ಲೈಫ್ ಓಪನ್ ಅಂಚಿನ ಒಂಜಿ ಅವಕಾಶ ಮುರಾಣಿ ಒಂಜಿ ಅವಕಾಶ ಇತ್ತಂದೆ ಬಿಗ್ ಬಾಸ್ ಇಂದಕ್ಕೆ ಒಂಜಿ ಇಂದಕ್ಕೆ ಉಳಾಯಿ ಪೋತೆ ಎಂಕ್ಲು 4 ಜನ ಬೊಕ್ಕ ಮುಕ್ಕಲು ಪಿದಾಯಿ ಗಾರ್ಡನ್ ಏರಿಯಾಡು ಒಂಜಿ ಡ್ಯಾನ್ಸ್ ಮತ್ತು ಮಲ್ತೀರು ಅಂಚ ಮೆಗ್ಗೆ ಒಂಜಿ ದಿನ ಅವಳು ಅಂತಿತ್ತೆ ಜಗದೀಶ್ ಎಂಕ್ಲು ಮತ್ತು ಆನಿ ರಾತ್ರಿ ಬತ್ತ. ಓಕೆ, ಧನರಾಜ್ ಆಚಾರ್ಯ ಒಂಜಿ ಬೆಸ್ಟ್ ಫ್ರೆಂಡ್ಲ ತಿಕ್ಕದೇರು ಹನುಮಂತ ಪಂಡಿತ ಇಷ್ಟ ಆತೇರ ಫ್ರೆಂಡ್ ಇಷ್ಟ ಆತೇರಿ ಲಕ್ಲಕ್ಲು ಬಾರಿ ಜೋಶ ಇತ್ತೇರಿ ಅವು ದಾಯ್ತೆ ಕಂಚಾಣಂದು ಹೆಂಗೆ ಗೊತ್ತಾಗ್ಬಿದ್ದೆವು ಲಕ್ಲು ಬಾರಿ ಜೋಶ ಇತ್ತೇರಿ ಅಂಚನೆ ಬಕೊಂಜಿಕೆ ಏನು ನಂದಿತ್ತಂಡ ಲಾಸ್ಟ್ದ ಮೂಮೆಂಟ್ ಗಾನಾಗ ಬಿಗ್ ಬಾಸ್ ಇರ್ದು ಧನರಾಜ್ ಪಿದೈ ಬರೊಂದುಲ್ಲೇರು ಪನ್ನಗ ಎಂಚಿನ ಅನಿಸಂಡ ಬೇಜಾರಾಂಡ ದಾದ ಬೇಜಾರಂಡಿ ಬೇಜಾರಾಂಡ ನನ್ನೆಲ್ಲ ಇಪ್ಪೊಡಿತ್ತನಂದು ಇನ್ನೊಂದಿತ್ತಾರೆ ಇತ್ತೆಗಳ ಬೇಜಾರು ನಾ ಬಲ್ಪುಕೊಂಡಿರಿ ಸೇಫ್ ಆತಿಂದು ಖುಷಿ ಅಂಡು ಬಯ್ಯಾಡಿ ಎಲಿಮಿನೇಟ್ ಆದ್ರಿಂದ ಪುಣ್ಣ ಬೇಜಾರ ಬೇಜಾರಾಂಡ. ಓಕೆ, ನಿಖಲಪ್ಪಗ ಪುತ್ತೂರು ಹೊಡೆಯುತ್ತಾರೆ ಪುತ್ತೂರು ಹೊಡೆಯುತ್ತ ಓಕೆ ಅವು ಸಡನ್ ಅದು ಪಣ್ಣಗ ಇಂಗ್ಲೆಲ್ಲ ಪಾರಿ ಆಯ್ತದ ಒಂಜಿ ಗಂಟೆ ಪೋಡು ಅಂಡ ಮುಲ್ತು ಪಾರ ಅಮ್ಮಡ ಇಕ್ಕೆ ಬರ್ಪಿಜಿಂದ ನಮ್ಮ ಬಡಿದಿ ಪಂಡಾಲ್ ಎಂಕ್ಲು ಬರ್ಪಿಜ ಅಂತ ಅಂತೂ ಬಿಗ್ ಬಾಸ್ಗೆ ಪೋತೇರು ಜನಕ್ಲ ಮನಸ್ಸಿಗೆ ಎಂದದು ಬೈದೇರು ಅಂದು ಒಂಜಿ ಖುಷಿ ಉಂಟು ಜನಕ್ಲೆಗೆಲ್ಲ ಫಸ್ಟ್ ಬರ್ಪೆಂದು ಮನಸ್ಸು ಇತ್ತಂಡು ಬುಕ್ಕ ಲಾಸ್ಟಿಗೆ ಇಂಚ ಇದೇ ಬರ್ಪೆಂದ ಅಂಡು ಅದಾಯ್ತು ವಿಷಯ ಅಂದು ಗೊತ್ತಾಯ್ತು ಇದು ಬುಕ್ಕ ಬೇಜಾರ ಮಾತಾಡಿ ಮಸ್ತ್ ಜನ ಟಿ ವಿ ತೂಪುಣ್ಣೆ ಇದ್ದೀರ ಇದು ಬುಕ್ಕ ಆಯನ ಅಭಿಮಾನಿಲು ಅಂತ ಅನ್ನೋದೇ ನಮ್ಮ ಊರಿತ್ತನೊಂಜಿ ಧನರಾಜ್ ಆಚಾರ್ಯ ಪಿದೆ ಬರ್ತೀರ ನನಗೆ ಎಂಕ್ಲು ತೂಪು ಜಂದೆ ಪಂಡದು ಜನಕ್ಕಳು ಎತ್ತೋ ಬಂತೇರೆ ಎನಡನೆ ಬಂತೇರೆ ಅಂತ. ಓಕೆ, ಮಗೆ ಗೆಂದದು ಬರೋಡು ಪಂಡದು ಏತು ದೇವರಿಗೆ ಪರಕೆ ಬಂತಾರೆ ಪರಕೆ ಬಂತು ನಂಜಿ ಲಡ್ಡಿದ ಕಡೆ ಗೆಂದದು ಬರಡು ಮಂಡದು. ಓಕೆ, ಇತ್ತೆ ಏರಿಗೆ ಸಪೋರ್ಟ್ ಮಂತಂದಿಲ್ಲ ಸದ್ಯ ಏರಿಗಿಂದಲೇ ನಿರ್ಧಾರ ಮಲ್ತೀಜ ಏರ್ ಗೆಂದದು ಬರಡು ಉಂದುಂಡು ಎಂಕೆ ಈ ಬಿಗ್ ಬಾಸ್ ನಿಂಬಿಪ್ಪಿದೆ ಬತ್ತಕ್ಕ ಏರು ಗೆಂದುಂಡಲ್ಲ ಇಂಕ ಅವು ಮನಸ್ಸಿಗೆ ಇಜ್ಜಿ ಬರಡು ಏರನ್ಲ ಇದೆ ಗೊಬ್ಬರ ಪೊಯ್ನಕ್ಲು ಏರನ್ಲ ಗೆಂದದು ಬರೋಡತ ಇಂಚ ಬರಡು ಏರಿಗೆ ಒಂಜಿ ಆ ಸ್ಥಾನ ಉಂಡು ಅಕ್ಲು ಗೆದ್ದದು ಬರಡಿಂದೆ ಆತೆ. ಧನರಾಜ್ ಆಚಾರ್ಯ ಅವರ ಚಿಕ್ಕಪ್ಪ ಕೇಶವ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ? ಹಾಂ, ಪರವಾಗಿಲ್ಲ. ಎಷ್ಟು ಖುಷಿಯಲ್ಲಿದ್ದೀರಾ? ಖುಷಿ ಅಂದರೆ ಅದು ಹೇಳುವಷ್ಟು ಇದಿಲ್ಲ, ಅಷ್ಟು ಖುಷಿಯಲ್ಲಿದ್ದೇವೆ. ಅವ ಬಿಗ್ ಬಾಸ್ ಹೋಗಿ ಫಿನಾಲೆವರೆಗೆ ಹೋಗೋ ಚಾನ್ಸ್ ಇತ್ತು, ಏನೋ ಇದಾಯಿತು. ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೇನೆ ಇವತ್ತು ಬೆಳಿಗ್ಗೆ ಬಂದು. ಈಗ ದೇವಸ್ಥಾನಕ್ಕೆ ಬಂದು ವಾಪಸ್ ಮನೆ ಚೌಕು ಅಲ್ಲಿ ಮೆರವಣಿಗೆನ ಇಲ್ಲಿ ಮಾಡಲಿಕ್ಕೆ ಉಂಟಂತ ಹೇಳಿದರು. ಹಾಗೆ ಅಷ್ಟು ಖುಷಿ ಉಂಟು. ಬಿಗ್ ಬಾಸ್ಗೆ ಸೆಲೆಕ್ಟ್ ಆದೆ ಅಂತ ಹೇಳಿದಾಗ ಹೆಂಗೆ ಅನಿಸ್ತು ನಿಮಗೆ? ನಮಗೇನೊಂದು ಅದು ನಮಗೆ ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಆಯಿತು. ಅದಂದರೆ ಅದು
ಎಷ್ಟೋ ಕೋಟಿ ಲಕ್ಷ ಜನರಲ್ಲಿ ಸಿಗುವಂಥದ್ದು ಇದು. ಅಷ್ಟು ಖುಷಿ ಆಯಿತು. ಓಕೆ, ನೀವು ಕೂಡ ಅವ್ರ ಜೊತೆ ಕೆಲವೊಂದು ಕಾಮಿಡಿಗಳಲ್ಲೆಲ್ಲ ಭಾಗಿಯಾಗಿದ್ದೀರಾ. ಅದರ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಾದರೆ? ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಈ ಕೊರೋನಾ ಟೈಮಲ್ಲಿ ಅವ ಉದಯ ಟಿ ವಿಯಲ್ಲಿದ್ದ. ಅದ ನಂತರ ಹೋಗಿ ಬರಲಿಕ್ಕೆಲ್ಲ ಕೊರೋನಾ ಅದು ಇದೆಲ್ಲ ಇದಾಗಿತ್ತಲ್ಲ. ಆವಾಗ ಇಲ್ಲಿ ಬಂದವ ನನ್ನ ಅಮ್ಮ ಕಮಲ, ಅವನು ಕಮಲಜ್ಜಿ ಅಂತೇಳಿ ಅವರನ್ನೆಲ್ಲ ಮತ್ತು ಮಕ್ಕಳನ್ನೆಲ್ಲ ಹಿಡ್ಕೊಂಡು ವೀಡಿಯೋ ಎಲ್ಲ ಮಾಡಿ ಇದು ಮಾಡ್ತಿದ್ದ. ಮತ್ತು ಅದೇ ಜಾಸ್ತಿ ಇದ್ದಾಗಿ ಮತ್ತು ಅದರಲ್ಲಿ ಜಾಸ್ತಿ ಇದಾಯಿತು. ನಿದ್ದೆ ಇರ್ತಿರಲಿಲ್ಲ. ವೀಡಿಯೋ ಮಾಡಿ ಸಾಧಾರಣ 3 ಗಂಟೆ 4 ಗಂಟೆವರೆಗೆ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡ್ತಿದ್ದ. ಅದೇ ಇದು ಮಾಡ್ತಿದ್ದ. ಮೊದಲ ಅಷ್ಟೇ ಗಿಚ್ಚಿಗೆಲ್ಲಿ ಅವನಿಗೆ ಇದು ಬಂತು. ಅದರಲ್ಲಿ ಇದು ಮಾಡಿ ವಾಪಸ್ ಅವನಿಗೆ ಕರೆದ್ರು. ವಾಪಸ್ ಇದು ಮಾಡಲಿಲ್ಲ. ಅದಂತ ಸಡನ್ ಇದು ಬಿಗ್ ಬಾಸ್ಗೆ ಕಾಲ್ ಬಂತು, ಆಫರ್ ಬಂತು. ಮತ್ತು ಅದಕ್ಕೆ ಇದು ಮಾಡಿದ ಹಾಗೆ. ನೀವು ಕೂಡ ಹೋಗಿದ್ರಿ ಬಿಗ್ ಬಾಸ್ ಮನೆ? ಹೋಗಿದ್ದೆ ಮನೆ ಅದನ್ನು ಹೇಳಿ. ಬಿಗ್ ಬಾಸ್ ಮನೆ ತೊಂದರೆ ಇಲ್ಲ. ಹೋಗುವಾಗ ನಮಗೆ ಭಾರಿ ಇದೆಲ್ಲ ಇತ್ತು. ಹೋಗ್ಲಿ ಭಯಂಕರ ಸ್ಟ್ರಿಕ್ಟ್ ಇತ್ತು. ಮೊಬೈಲ್ ಕೊಂಡೋಗ್ಲಿಕ್ಕಿಲ್ಲ, ಮತ್ತು ವಾಚ್ ಮತ್ತು ಬಾಕಿ ಯಾವುದು ಕೊಂಡೋಗ್ಲಿಕ್ಕಿಲ್ಲ. ಅದು ಬಸ್ಸಲ್ಲಿ ಇಟ್ಕೊಂಡು ನಾವು ಬರೀ ಇದರಲ್ಲಿ ಹೋಗಬೇಕು. ಅಷ್ಟು ನಮಗೆ ಒಳಗೆ ಹೋಗಲಿಕ್ಕೆ ಸಹ ಹೆದರಿಕೆ ಆಗ್ತಿದೆ. ಎಂತಪ್ಪ ಇಷ್ಟು ಇದೆಲ್ಲ ಸ್ಟ್ರಿಕ್ಟ್ ಅಂತೇಳಿ. ಒಳಗೆ ಹೋದ ನಂತರ ನಮ್ಮನ್ನು ಕೂತುಳಿಸಿ ಎಲ್ಲ ಗೈಡ್ ಮಾಡ್ತಿದ್ದರು. ಹೀಗೆ ಹೋಗೋವಾಗ ಯಾವುದು ಇದು ಮಾಡಲಿಕ್ಕಿಲ್ಲ, ಹೊರಗಿದ್ದು ವಿಷಯ ಅವರಿಗೆ ಹೇಳಲಿಕ್ಕಿಲ್ಲ, ಅವರ ನೆಗೆಟಿವ್ ಪಾಸಿಟಿವ್ ಯಾವುದು ಹೇಳಲಿಕ್ಕಿಲ್ಲ. ಹೋಗಿ ಗೆದ್ದು ಬಾ ಅಂತೇಳಿ ಆಲ್ ದಿ ಬೆಸ್ಟ್ ಅಂತೇಳಿ ಹೇಳೋ ಒಂದು ಇದ್ದಿತ್ತು. ಮತ್ತು ಬಾಕಿ ಯಾವುದು ಇದು ಮಾಡಬಾರ್ದು ಅಂತ ಹೇಳ್ತಿದ್ರು. ಹಾಗೆ ನಮ್ಮನ್ನು ಕರ್ಕೊಂಡು ಒಬ್ಬೊಬ್ಬರನ್ನೇ ಸಾಧಾರಣ 32 ಜನ ಅದಕ್ಕೆ ಎಂಟ್ರಿ ಕೊಡಲಿಕ್ಕಿತ್ತು. ಚಿಕ್ಕ ಮಕ್ಕಳಿಗೆ 18 ವರ್ಷ ನಂತರ ಮಕ್ಕಳಿಗೆ ಎಂಟ್ರಿ ಇರಲಿಲ್ಲ. ಅದರ ಲಾಸ್ಟಿಗೆ ಚಿಕ್ಕ ಮಕ್ಕಳಿಗೆ ಎಂಟ್ರಿ ಕೊಟ್ಟಿದ್ದರು. ಕೊಟ್ಟು ಮತ್ತು ಎಲ್ಲರಿಗೆ ಬಿಡಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮಗೆ ಒಂದು ಡ್ಯಾನ್ಸ್ ಮ್ಯಾಂಗ್ಳೂರು ಹುಲಿ ವೇಷ ಅಂತೇಳಿ ಅಂದರೆ ಭಾರಿ ಫೇಮಸ್, ಪಿಲ್ಲಿನಲಿಕೆ. ಅದನ್ನು ಕೊಟ್ಟು ಎಲ್ಲರೂ ನಮಗೆ ಫಸ್ಟ್ ಗೊತ್ತಿರಲಿಲ್ಲ. ಮತ್ತು ಹೀಗೆ ಹೇಳಿದರು. ಮತ್ತು ಅದಕ್ಕೆ ನಮಗೆ ಡ್ಯಾನ್ಸೇ ಗೊತ್ತಿರಲಿಲ್ಲ. ಆದರೂ ಸಹ ನಾವು ಡ್ಯಾನ್ಸ್ ಅವರೊಟ್ಟಿಗೆ ಇದು ಅವನಿಗೆ ನಿಜವಾಗ್ಲೂ ನಾವು ಇಷ್ಟು ಜನ ಹೋಗಿದ್ದೇವೆ, ಇಷ್ಟು ಜನ ಬಂದರು, ಒಳಗೆ ಬಂದರು, ಎಂಟ್ರಿ ಕೊಟ್ಟರು ಅಂದರೆ ಅವನಿಗೆ ಗೊತ್ತೇ ಇರಲಿಲ್ಲ. ಆಶ್ಚರ್ಯ ಅವನಿಗೆ ಹೊರಗೆ ಬರುವಾಗ. ಆದರೂ ಸಹ ನಮ್ಮನ್ನು ಒಳಗೆ ಬಿಡಲಿಲ್ಲ. ಹೊರಗೆ ಬಂದು ಬಿಗ್ ಬಾಸ್ನ ಪ್ಲೇಗ್ರೌಂಡ್ ಉಂಟಲ್ಲ, ಅಲ್ಲಿ ಡ್ಯಾನ್ಸ್ ಎಲ್ಲರನ್ನು ಇದು ಮಾಡಿ ಡ್ಯಾನ್ಸ್ ಮಾಡಿಸಿದ್ದು. ಅದು ಸಹ ಚೆಂದ. ಆದರೆ ವಾಪಸ್ ಇದು ಜಾಸ್ತಿ ಇದು ಮಾಡಿಸಿ ಹಾಗೆ ಜಾಸ್ತಿ ಮಾಡಿಸಿದರು. ಮತ್ತು ಅವರನ್ನು ಒಳಗಿಂದ ಹೊರಗೆ ಬಿಡಲಿಲ್ಲ. ಅದಂದರೆ ಅದು ಭಾರಿ ಕಷ್ಟ ಆಗ್ತದೆ. ಅದಕ್ಕೋದಾಗ ಅವರು ಬಿಡಲಿಲ್ಲ. ಮತ್ತು ಅಲ್ಲಿಂದ ನಾವು ಸಾಧಾರಣ ಒಂದು 10-15-20 ನಿಮಿಷ ಒಳಗಿದ್ದೆವು. ಮತ್ತು ನಾವು ಹೊರಗೆ ಬಂದೆವು. ಕ್ಯಾಪ್ಟನ್ ಆದರೂ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಕ್ಯಾಪ್ಟನ್ ಆಗಿದೆ, ಕಿಚ್ಚನ ಚಪ್ಪಲ ಸಿಕ್ಕಿತು. ಎಲ್ಲ ಖುಷಿಯಾಗಿದೆ ನಮಗೆ. ಲಾಸ್ಟ್ ಫೈನಲ್ ಬರ್ತೇನೆ ಅಂತೇಳಿ ನಾವು ಇದು ಮಾಡ್ತೀವಿ. ಎಲ್ಲರೂ ಹೇಳ್ತಿದ್ರು. ಮತ್ತು ಇನ್ಸ್ಟಾಗ್ರಾಮ್ ಅದರಲ್ಲೆಲ್ಲ ಬರ್ತಿತ್ತು. ಮತ್ತು DJ ಕಾಪಿ ಗಾರ್ಡ್ ಮತ್ತು ಅರ್ಜುನ್ ಕಾಪಿ ಗಾರ್ಡ್ ಅವರ ಮನೆಯಲ್ಲಿ ನಮ್ಮ ಪಂಜಲ ಸಂತೋಷ್ ಅಂತೇಳಿ ಒಬ್ಬ ನಮ್ಮ ರಿಲೇಷನ್ ಇದ್ದರು. ಅವರೊಟ್ಟಿಗೆ ರಾತ್ರಿ ಊಟ ಮಾಡುವಾಗ ಇದೆಲ್ಲ ಮಾಡುವಾಗ ಅವರು ಹೇಳ್ತಿದ್ರಂತೆ, ನಿಮ್ಮ ವಿಶ್ವಕರ್ಮ ಇದಕ್ಕೆ ಒಂದು ಹೆಸರು ತರ್ತಾನೆ ನೋಡಿ, ಅವನೇ ಫೈನಲ್ ವಿನ್ನರ್ ಆಗ್ತಾನೆ ಅಂತೇಳಿ ಅವರು ಸಹ ಹೇಳ್ತಿದ್ರು. ಅಷ್ಟು ಅವ ಹೇಳುವಾಗ ನಮಗೆ ಅಷ್ಟು ಖುಷಿ ಆಗ್ತದೆ. ಆದರೆ ಇಲ್ಲಿ ಕತೆ ಬೇರೆ. ಅದು ಇಷ್ಟವರೆಗೆ ಬಂದಲ್ಲ, ಅದು ನಮಗೆ ಖುಷಿ. ಅದೇ ಫಿನಾಲೆವರೆಗೆ ಹೋಗಬೇಕಿತ್ತು, ಏನೋ ತಡಪಟ್ಟ ಆಗಿದೆ ಹಾಗೆ. ಓಕೆ, ಧನರಾಜ್ ಆಚಾರ್ಯರಿಗೆ ನಮ್ಮ ವಾಹಿನಿ ಮುಖಾಂತರ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವ ಇನ್ನೂ ಸಹ ಬೇರೆ ಬೇರೆ ಆಫರ್ ಬರಲಿ ಅವನಿಗೆ. ಇನ್ನೂ ಸಹ ಇದು ಒಂದೇ ಅಲ್ಲ, ಇನ್ನೂ ಸಹ ಬೇರೆ ಬೇರೆ ಆಫರ್ ಬಂದು ಅವ ಇನ್ನೂ ಸಹ ಅದರಲ್ಲಿ ಇದಾಗಲಿ ಅಂತೇಳಿ ಗೆದ್ದು ಇದು ಬರಲಿ ಅಂತೇಳಿ ನಮ್ಮೊಂದು ಆಸೆ. ಇನ್ನೂ ಹೆಸರು ಮಾಡಬೇಕು ಪುತ್ತೂರಿಗೆ. ಹೌದೌದೌದು, ಪುತ್ತೂರಿಗೆ ಮಾಡಬೇಕು. ನಮ್ಮ ವಿಶ್ವಕರ್ಮ ಇದಕ್ಕೆ ಮಾಡಬೇಕು. ಮತ್ತು ನಮ್ಮ ಅನಂತಾಡಿ ಸಂಕೇಶ ಮತ್ತು ಕಮಲಜ್ಜಿ ಅವರು ಸಹ ಹೆಸರನ್ನು ತರಬೇಕಂತೇಳಿ ನಾನು ಇದು ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರಿ. ವಾಸುದೇವ ಅವರಿದ್ದಾರೆ, ಧನರಾಜ್ ಅವರ ಚಿಕ್ಕಪ್ಪ. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೇನೆ. ಓಕೆ, ಧನರಾಜ್ ಜೊತೆ ಮಾತಾಡಿದ್ರಾ? ಏನೆಲ್ಲ ಮಾತಾಡಿದ್ರಿ ಬಂದ್ಮೇಲೆ? ತುಂಬ ಖುಷಿಯಾಯಿತು ಬಂದು. ಅಷ್ಟು ಬೇಗ ಒಂದು
100 ದಿವಸ ಫಿನಾಲಿಗೆ ಬರಬೇಕಿತ್ತು, ಆದರೂ 100 ದಿವಸ ದಾಟಿ ಬಂದಿದ್ದೇನೆ. ತುಂಬ ಖುಷಿಯಾಯಿತು. ಎಲ್ಲರ ಅವನ ಅಭಿಮಾನಿಗಳು ಎಲ್ಲ ತುಂಬ ಕೇಳ್ತಿದ್ದಾರೆ, ಅದೊಂದು ತುಂಬ ಖುಷಿಯಾಯಿತು. ಹಾಗೆ ಅವನು ನೋಡುವಂಥ ಇದು, ಮತ್ತು ಕರ್ನಾಟಕದ ಜನರೆಲ್ಲ ತುಂಬ ಸಪೋರ್ಟ್ ಮಾಡಿ ವೋಟಿಂಗ್ ಮಾಡಿದ್ದಾರೆ. ಅದು ತುಂಬ ಖುಷಿ ಆಗ್ತದೆ. ಹಾಗೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದಾಗ ಹೆಂಗಿತ್ತು ನಿಮ್ಮ? ತುಂಬ ಖುಷಿ ಆಗ್ತಿದೆ. ಎಲ್ಲ ಒಂದು ನಮ್ಮ ಕಾಲೇ ನೆಲದಲ್ಲಿ ಇರಲಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಇವಾಗ ಕ್ಯಾಪ್ಟನ್ ಆದರೂ ಅವರು, ಹೌದು. ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ತು, ಇವೆಲ್ಲ ಎಷ್ಟು ಖುಷಿ ಕೊಡ್ತಿದ್ರು? ತುಂಬ ಒಂದು ಸಲ ಅವರಿಗೆಲ್ಲ ಕಿಚ್ಚನ ಚಪ್ಪಲಿ ಸಿಗುವಾಗ ನಮಗೆ ತುಂಬ ಬೇಸರ ಆಗ್ತಿತ್ತು, ನಮ್ಮ ಧನರಾಜ್ಗೆ ಸಿಗಲಿಲ್ಲ ಅಂಥೇಳಿ. ಮತ್ತು ಅನಂತರ ಕಿಚ್ಚನ ಚಪ್ಪಲಿ ಸಿಗುವಾಗ ತುಂಬ ಖುಷಿ ಆಯಿತು ನಮಗೆ. ಎಲ್ಲಿಲ್ಲ ಅದು ತುಂಬ ಖುಷಿ ಅಂತ ತುಂಬ ಖುಷಿ ಆಯಿತು. ಹಾಗೆ ತುಂಬ ಬಂದಮೇಲೆ ಏನೆಲ್ಲ ಮಾತಾಡಿದ್ರಿ? ಬಂದಾಗ ನೀವು ತುಂಬ ಚೆನ್ನಾಗಿ ಆಡಿದೆ, ಇನ್ನೂ ಸಹ ನೀನು ಫಿನಾಲಿಗೆ ಬರಬೇಕಿತ್ತು, ನಿನಗೆ ಹನುಮಂತ ತುಂಬ ಮೋಸ ಮಾಡಿದ್ದೇನೆ ಅಂತ ನಾವು ಹೇಳಿದ್ದೇನೆ. ಯಾಕೆಂದರೆ ಅವನು ದೋಸ್ತ ಅಂತೇಳಿ ಅನಂತರ ಬೇರೆಯವ್ರಿಗೆ ಕೊಟ್ಟನಲ್ಲ, ಅದು ತುಂಬ ಬೇಜಾರಾಯಿತು. ಎಲ್ಲರ ಬಾಯಲ್ಲಿ ಅಷ್ಟು ಚೆನ್ನಾಗಿ ಆಡ್ತಿದ್ದು ಧನರಾಜನ ಯಾಕೆ ಇದು ಮಾಡಲಿಲ್ಲ ಅಂತ ಸೇವ್ ಮಾಡಲಿಲ್ಲ. ಸೇವ್ ಮಾಡಿದರೆ ನಿಜವಾಗಲೂ ಧನರಾಜ್ ಬರ್ಬೋದಿತ್ತು. ಈಗಿನ ಕೆಲವು ಜನ ಹೇಳ್ತಾರೆ, ಧನರಾಜ್ ಹೋದ ನಂತರ ನಾವು ಯಾಕೆ ಸುಮ್ಮನೆ ಟಿ ವಿ ನೋಡೋದು ಅಂತೇಳಿ ಕೆಲವರು ಹೇಳ್ತಿದ್ದಾರೆ. ಟಿ ವಿ ನೋಡಲಿಕ್ಕೆ ಇಷ್ಟ ಇಲ್ಲ ಅಂತ. ಹಾಗೆ ನಿಮಗೂ ಬಿಗ್ ಬಾಸ್ ಮನೆಯೊಳಗೆ ಹೋಗುವ? ಹೌದೌದು, ನಮಗೆ ಕೂಡ ಸಾಧಾರಣ 32 ಜನ ಹೋಗಿದೆ ಒಳಗೆ. ನಮಗೆ ಬೈ ಚಾನ್ಸ್ ಅವರು ಹೇಳಿದರು ಫ್ಯಾಮಿಲಿಗೆ ಒಂದು 3-4 ಜನ ಅಂತ, ಆದರೂ ನಮಗೆ ಎಲ್ಲ 32 ಜನ ಸಹ ಬಿಟ್ಟಿದ್ದಾರೆ ಒಳಗೆ. ತುಂಬ ಖುಷಿಯಾಯಿತು. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಧನರಾಜ್ಗೆ? ತುಂಬ ಖುಷಿ ಆಯಿತು ನಮಗೆ ಅವನಿಂದಾಗಿ. ನಮಗೆ ಎಲ್ಲ ಒಂದು ನಾವು ಹೋದಲ್ಲಿ ಎಲ್ಲ ನಮಗೆ ಬಿಗ್ ಬಾಕ್ಸ್ ನಮ್ಮದ ಗುರ್ತು ಹಿಡಿತಾರೆ. ಹಾಗೆ ಮತ್ತು ಸುದ್ದಿ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ಅವನು ತುಂಬ ಇನ್ನೂ ಅಷ್ಟು ಬೆಳಗಲಿ ಅಂತೇಳಿ ನಾವು ಹಾರೈಸ್ತೇನೆ. ಧನರಾಜಾಚಾರ್ಯ ಅವರ ಅಭಿಮಾನಿ ಒಬ್ಬರಿದ್ದಾರೆ, ಚೋಟಾ ಅಭಿಮಾನಿಯವರು. ಹಾಯ್, ನಿಮ್ಮ ಹೆಸರು? ಯಶ್ವಿ. ಎಲ್ಲಿಯವರು? ದಾರನಕೊಕ್ಕು. ಹೌದಾ? ಧನರಾಜಾಚಾರ್ಯ ಅಂದ್ರೆ ಇಷ್ಟವಾ? ಬಿಗ್ ಬಾಸ್ ನೋಡಿದ್ದೀರಾ ಫುಲ್? ನೋಡಿದ್ದೀರಾ? ಹೌದಾ? ವೋಟ್ ಮಾಡ್ತಿದ್ರಾ? ಹೌದು ಹೇಳಿ. ಓಕೆ. ಧನರಾಜಾಚಾರ್ಯ ಅವರ ಕಾಮಿಡಿ ಇಷ್ಟ ಆಗುತ್ತಾ? ಏನು ಇಷ್ಟ ಆಗುತ್ತೆ? ಮಾತಾಡೋದು ಇಷ್ಟ ಆಗುತ್ತಾ? ಏನು ಇಷ್ಟ ಆಗುತ್ತೆ? ಮಾತಾಡೋದು ಇಷ್ಟ ಆಗುತ್ತಾ? ಈಗ ಫೋಟೋ ತೆಗ್ದ್ರಾ? ಖುಷಿ ಆಯ್ತಾ? ಧನರಾಜಾಚಾರ್ಯ ನೋಡ್ಬೇಕು ಅಂತಲೇ ಬಂದ್ರೆ ಹೇಗೆ? ಹೌದಾ? ಮಾತಾಡಿದ್ರಾ? ಏನು ಹೇಳಿದ್ರು? ಹಾಯ್ ಪುಟ್ಟ ಅಂತ ಹೇಳಿದ್ರು. ಹೌದಾ? ಖುಷಿ ಆಯ್ತಾ? ಫುಲ್ ಖುಷಿಯಲ್ಲಿದ್ದೀರಾ? ಹೌದಾ? ವಿನ್ ಆಗ್ಲಿಲ್ಲ ಅಂತ ಬೇಜಾರಾಯ್ತಾ? ಹೌದು. ಇಲ್ಲ, ಬೇಜಾರಾಯ್ತು ಹೇಳಿ. ಬೇಜಾರಾಯ್ತು ಇಲ್ಲ, ಮಾತಾಡೋದಿಲ್ಲ. ಖುಷಿ ಆಯ್ತು. ಏನು ಹೇಳ್ತೀರಾ ಧನರಾಜಾಚಾರ್ಯನಿಗೆ? ಆಲ್ ದಿ ಬೆಸ್ಟ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಬಿಗ್ ಬಾಸ್ ವೇದಿಕೆ ಅನ್ನೋದು ಎಲ್ಲರ ಒಂದು ಕೋಟ್ಯಾಂತರ ಜನರ ಕನಸು. ಆ ಕೋಟ್ಯಾಂತರ ಜನರ ಕನಸಲ್ಲಿ ನನಗೆ ಒಂದು 17 ಜನರಲ್ಲಿ ಒಬ್ಬನಿಗೆ ನನ್ನ ಪಾಲಾಗಿದೆ ಅನ್ನೋದು ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಅವರ ಆಶೀರ್ವಾದದಿಂದ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಸದುಪಯೋಗಪಡಿಸ್ಕೊಂಡು ಜನರ ಪ್ರೀತಿ ಗೆದ್ದು ಫಸ್ಟ್ ಟೈಮ್ ನಾನು ನಂಬೋ ಆರಾಧ್ಯ ದೈವ ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಲಾಸ್ಟ್ ಮೂಮೆಂಟಿಗೆ ಏನಾದರೂ ನಿಮಗೆ ಏನಾದರೂ ಗಲಿಬಿಲಿ ಅಂದರೆ ಇಲ್ಲಿ ಕಂಟೆಸ್ಟ್ ನೋಡುವಾಗ ಏನಾದರೂ ಕೊನೆ ಮೂಮೆಂಟಲ್ಲಿ ಬಿಗ್ ಬಾಸ್ ಕೊನೆ ಮೂಮೆಂಟಲ್ಲಿ ನನಗೆ ಆ್ಯಕ್ಚುಲಿ ನಾನು ಒಂದು 8 ವೀಕ್ ನಂತರ ತುಂಬ ನನಗೆ ಒಂದು ಸ್ಟ್ರಾಂಗ್ ಅನ್ನೋ ಥರ ಅನಿಸ್ತು. ಅಂದರೆ ಯಾವುದೇ ಕಾರಣಕ್ಕೂ ನಾನು ಕುಗ್ಗಬಾರ್ದು. ಅದರ ಹಿಂದೆ ನಾನು ಯಾವ ರೀತಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ನೋ ಆ ಕಾನ್ಫಿಡೆನ್ಸ್ ಎಲ್ಲ ಬಂದಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದು. ಆ ಕಾನ್ಫಿಡೆನ್ಸ್ನಿಂದಲೇ ಆಟಾಡಿ ಈ ಕೊನೆ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಟಾಸ್ಕನ್ನ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ. ಫಿನಾಲೆ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ, ನಿಮ್ಮ ದೋಸ್ತ ಹೋದ ನಿಮ್ಗೆ ಖುಷಿ ಸರ್ ಅಂತ. ಖುಷಿ ಆಗುತ್ತೆ ಧನರಾಜ್, ಆಗಲಿ ಅಂತ ಅಂದರು. ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಅಂದರೆ ಅವ್ರಿಗಾಗುತ್ತೆ, ನಮಗೆ ಯಾಕಾಗಲ್ಲ, ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು. ಬಟ್ ಆಗಿರೋ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ಆಗೋಯ್ತು. ಅದನ್ನು ನಾನು ಒಪ್ಕೊಂಡು ನಂತರ
ವೀಕೆಂಡಲ್ಲಿ ರಿಸಲ್ಟ್ ಬಂದಿರೋದು ನೋಡಿ ನಿಜವಾಗ್ಲೂ ನಾನು ಆ ಟೈಮಿಗೆ ನಾನೇ ಏನು ಅಂದ್ಕೊಂಡಿದ್ದೆ ಅಂದರೆ ಹೊರಗಡೆ ತುಂಬ ನೆಗೆಟಿವ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಜನರು ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ. ಇಷ್ಟು ವಾರದಲ್ಲಿ ನಾನು ನಡ್ಕೊಂಡು ಬಂದಿರೋ ರೀತಿಗೆ ನಾನಿಲ್ಲಿ ಹೊರಗಡೆ ನನ್ನ ಸಪೋರ್ಟ್ ಮಾಡೋರಾಗಲಿ, ನನ್ನ ಫ್ಯಾಮಿಲಿ ಆಗಲಿ, ಎಲ್ರಿಗೂ ನಾನು ತಲೆ ತಗ್ಸೋ ಥರ ಮಾಡಿದ್ದೀನಿ. ಅವರ ತಲೆ ಎತ್ತಿ ನಿಲ್ಲಿಸೋ ಹಾಗೆ ನನ್ನ ಜೀವನದಲ್ಲಿ ಬದುಕಬೇಕು ಅಂತಲೇ ಚಾಲೆಂಜ್ ಮಾಡಿಕೊಂಡು ಆ ಹೊರಗಡೆ ಆ ಫೀಲಲ್ಲೇ ಬರ್ತೀನಿ. ಬಟ್ ಹೊರಗಡೆ ಬಂದ ನಂತರ ಜನರು ನನ್ನ ರಿಸೀವ್ ಮಾಡಿರೋ ರೀತಿಗೆ ನಾನು ಮೂಕಸ್ತಬ್ಧನಾಗಿರ್ತಾರೆ ಅಂತ ಹೇಳ್ತಾರಲ್ಲ, ಆ ಥರ ಆಗೋಯ್ತು. ಅಷ್ಟು ಪ್ರಾಮಾಣಿಕತೆ ಇದೆ, ನೀವು ತಪ್ಪನ್ನು ಒಪ್ಪಿಕೊಂಡಿದ್ದೀರಿ, ಅದರಲ್ಲೂ ನೀವು ಗೆದ್ದಿದ್ದೀರಿ ಅನ್ನೋದನ್ನು ಹೇಳೋ ಮಾತುಗಳು ಪ್ರಾಮಾಣಿಕರಿಗೆ, ಅಂದರೆ ನಾವು ಪ್ರಾಮಾಣಿಕರಾಗಿದ್ದರೆ ಎಷ್ಟು ಪ್ರೀತಿನ ಗೆಲ್ತೀವಿ ಅನ್ನೋದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತೆ. ಬಹುಶಃ ನನ್ನ ಒಂದು ಬಿಗ್ ಬಾಸ್ ಜರ್ನಿ ಎಲ್ಲೋ ಒಂದು 100ರಲ್ಲಿ 3 ಜನರಿಗೆ ನಾವು ಕೂಡ ಪ್ರಾಮಾಣಿಕರಾಗಿರಬೇಕು ಅಂತ ಅನ್ನಿಸ್ಬೋದು. ಸಿನಿಮಾದ್ದು ಒಂದು ಅಂದರೆ ಮಾತುಕತೆಯಲ್ಲಿದೆ, ಮಾಡೋಣ ಅಂತ ಇದೆ, ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಸೀರಿಯಲ್ಲು ಅವಕಾಶ ಬಂತು, ಅದು ನಾನು ಸ್ವಲ್ಪ ನಿರ್ಧಾರ ಮಾಡಬೇಕು ಹೇಗೆ ಏನು ಅಂತ. ರಿಯಾಲಿಟಿ ಶೋ ಮಾಡ್ತಿದ್ದೀನಿ, ಕಲರ್ಸ್ ಕನ್ನಡದವರೇ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಕಲರ್ಸ್ ಯಾವತ್ತೂ ನಮ್ಮ ಲೈಫ್ನ ಕಲರ್ಫುಲ್ ಆಗಿಡೋದಕ್ಕೇ ನೋಡ್ತಾರೆ, ಯಾವುದೇ ಕಾರಣ. ಬಿಗ್ ಬಾಸ್ ಗಿಚ್ಚಿಗಿಲಿಗಿಲಿ ಕೂಡ ಅವರೇ ಅವಕಾಶ ಕೊಟ್ಟಿದ್ದು, ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಬಿಗ್ ಬಾಸಿನ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್, ಅದರಲ್ಲೂ ನಾನು ಇದ್ದೀನಿ. ತುಂಬ ಖುಷಿ ಇದೆ. ಒಂದು ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ, ಆ ವೇದಿಕೆಯ ಮುಖಾಂತರ ನಾವು ಹಲವಾರು ಜನರಿಗೆ ತಲುಪ್ತೀವಿ. ನಮ್ಮ ಕಲೆ ಏನಿದೆ ಅದು ಜನರಿಗೂ ಗೊತ್ತಾಗುತ್ತೆ. ನನಗೆ ಸಿಕ್ಕಂಥ ಈ ಅವಕಾಶ ಎಷ್ಟೋ ಸಾಮಾನ್ಯ ಪ್ರತಿಭೆಗಳು ಇರ್ತಾರೆ, ಅಂದರೆ ಅವರು ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆಲ್ಲ ಇಂಥ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಅವರು ಮುಂದೆ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ. ನನಗೆ ಇಷ್ಟ ಇರೋದು, ನಾನು ದೇವರ ಹತ್ರ ಕೇಳ್ಕೊಂಡಿರೋದು ನನ್ನ ದೋಸ್ತ ಹನುಮಂತಣ್ಣ ಗೆಲ್ಲಬೇಕು ಅಂತ. ಆ ವ್ಯಕ್ತಿ ಜೊತೆ ನಾನು ಹತ್ತಿರದಲ್ಲಿ ಇದ್ದು ಗೊತ್ತು. ಆ ವ್ಯಕ್ತಿ ತುಂಬ, ನೀವು ಕೆಲವರೆಲ್ಲ ಹೇಳ್ತಾರೆ ದೋಸ್ತನಿಂದ ನಿಂಗೂ ತೊಂದರೆ ಆಯಿತು, ಅದಲ್ಲ. ಆಟ ಅಂತ ಬಂದಾಗ ಆಟ ಆಡಿದ್ದಾರೆ, ದೋಸ್ತಿ ಅಂದಾಗ ದೋಸ್ತಿ ಮಾಡಿದ್ದಾರೆ. ಆ ವ್ಯಕ್ತಿನ ನಾನು ಹತ್ತಿರದಿಂದ ಬಲ್ಲೆ, ಹೃದಯದಲ್ಲಿ ಹನುಮಂತ ಶ್ರೀಮಂತ. ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಲ್ಲ. ಆ ವ್ಯಕ್ತಿ ಗೆದ್ದರೆ ವ್ಯಕ್ತಿತ್ವದ ಆಟ ಏನು ಬಿಗ್ ಬಾಸ್ ಆಟ ಏನು ಹೇಳ್ತಾರೆ, ಆ ಆಟಕ್ಕೆ ಒಂದು ಆ ವ್ಯಕ್ತಿ ಗೆದ್ದರೆ ಅದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಫಿನಾಲೆಗೆ ಹೋಗೋದಿದೆ, ನಮ್ಮ ಹನುಮಂತನಿಗೋಸ್ಕರನೂ ನಾನೊಂದು ಡ್ಯಾನ್ಸ್ ಮಾಡೋದಿದೆ. ಥ್ಯಾಂಕ್ ಯು. golden
ಧನರಾಜ್ ಅವರ ಅಕ್ಕ ಇದ್ದಾರೆ, ಸೌಮ್ಯ ಅವರು, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಎಷ್ಟು ಖುಷಿಯಲ್ಲಿದ್ದೀರಾ? ತುಂಬ ಖುಷಿಯಲ್ಲಿದ್ದೇನೆ. ಧನರಾಜ್ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅದೇ ಅವನು ಎಲ್ಲರ ಮನಸ್ಸು ಗೆದ್ದಿದ್ದಾನೆ, ತುಂಬ ಖುಷಿ ಆಗ್ತದೆ. ಕಪ್ಪು ಗೆದ್ದು ಬಂದಿಲ್ಲದಿದ್ರು ಎಲ್ಲರ ಮನಸ್ಸು ಗೆದ್ದಿದ್ದಾನೆ, ಅಷ್ಟೇ ಹೇಳ್ಬೋದು. ಅಷ್ಟೇ. ಓಕೆ, ಧನರಾಜ್ ಅವರು ಸೆಲೆಕ್ಟ್ ಆದರೂ ಬಿಗ್ ಬಾಸ್ಗೆ ಅಂತ ಹೇಳಿದಾಗ ಏನು ಅನ್ನಿಸ್ತು, ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ? ಒಮ್ಮೆ ತುಂಬ ಖುಷಿ ಆಯಿತು. ಅವನು ಇಷ್ಟ ತನಕ ವೀಡಿಯೋಸ್ ಎಲ್ಲ ಇದು ಮಾಡ್ತಿದ್ದ, ಇದೆಲ್ಲ ಅದರಲ್ಲಿ ಅವನು ತುಂಬಾ ಕಷ್ಟಪಟ್ಟಿದ್ದಾನೆ. ರಾತ್ರಿ ಎಲ್ಲ ನಿದ್ದೆ ಬಿಟ್ಕೊಂಡು ಕೆಲಸ ಮಾಡ್ತಿದ್ದ. ಅದರ ಫಲ ಈಗ ಸಿಕ್ಕಿತ್ತು ಅಂತ ಅನಿಸಿತ್ತು ನನಗೆ. ಬಿಗ್ ಬಾಸ್ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳುವಾಗ ತುಂಬ ಖುಷಿ ಆಯಿತು. ಓಕೆ, ಬಿಗ್ ಬಾಸ್ ಅಲ್ಲಿ ಧನರಾಜ್ ಅವರ ಕೆಲವೊಂದು ವಿಚಾರಗಳು ತುಂಬ ಎಲ್ಲನೂ ಇಷ್ಟ ಆಗಿರುತ್ತೆ, ಬಟ್ ಇದೊಂದು ಮಾಡಬಾರ್ದಿತ್ತು ಧನರಾಜ್ ಅವರು ಅಂತ ಏನಾದರೂ ಹೇಳಿ? ಅದೇ ಅವನು ತುಂಬ ಎಮೋಷನಲ್ ಆಗ್ತಿದ್ದ. ಏನಾದರೂ ವಿಷಯ ಬಂದಾಗ ಅವನು ತುಂಬ ಎಮೋಷನಲ್. ಅವನು ಆಗ ತುಂಬಾ ಹತ್ತು ಬಿಡ್ತಿದ್ದ, ಅದೊಂದು ಮಾತ್ರ. ಅದು ಬಿಟ್ಟು ಬೇರೆ ಎಲ್ಲ ಅವನು ಎಲ್ಲ ಓಕೆ. ಅವನದು ಇದೆಲ್ಲ ಗುಣ ಎಲ್ಲ ಒಳ್ಳೇದಿತ್ತು ಅವನದು. ಬಿಗ್ ಬಾಸಲ್ಲಿರುವಾಗ ಎಲ್ಲರ ಜೊತೆ ಮಿಂಗ್ಲಾಗಿಕೊಂಡು ತಮಾಷೆ ಮಾಡಿಕೊಂಡು ಎಲ್ಲ ಖುಷಿಯಾಗಿದೆ. ಅದೇ ಕಿಚ್ಚನ ಚಪ್ಪಾಳೆ ಸಿಕ್ತಿದ್ದು ತುಂಬಾ ಖುಷಿ ಆಯಿತು. ಹೌದೌದು. ಅದೇ ನಮಗೆ ಒಮ್ಮೆ ನಮಗೆ ಸಹ ಹೋಗುವ ಅವಕಾಶ ಸಿಕ್ಕಿದೆ ಅಂತ ಹೇಳುವಾಗ ನಮಗೆ ಕಾಲೆಲ್ಲ ನೆಲದಲ್ಲಿ ನಿಲ್ತಿರ್ಲಿಲ್ಲ. ತುಂಬಾ ಖುಷಿ ಆಯಿತು. ಹೇಗೆ ಏನಾ ಅಂತ ಹೇಳಿದ್ದ. ಅದೇ ಅಲ್ಲಿ ಹೋದ್ಮೇಲೆ ಗೊತ್ತಾದ್ದು ಹೇಗೆ ಬಿಡ್ತಾರೆ ಅಂತ. ಅದು ನಮಗೆ ಗೊತ್ತಿರಲಿಲ್ಲ ಹೋಗೋ ತನಕ ಸಹ, ಅಲ್ಲಿ ಹೋಗೋ ತನಕ ಸಹ. ಮತ್ತು ಅದೇ ಅಲ್ಲಿ ಹೋದ್ಮೇಲೆ ಅದೇ ಒಳಗೆ ಹೋಗಲಿಕ್ಕೆ ಬಿಡಲಿಲ್ಲ, ಅದೊಂದು ತುಂಬ ಬೇಸರ ಆಯಿತು. ಅದೇ ಹೊರಗಡೆ ಮಾತ್ರ ಅವನನ್ನು ಮಾತಾಡಿಸುವ ಹಾಗೆ ಬಿಟ್ಟರು. ಅದೇ ಖುಷಿ ಆಯಿತು. ಎಲಿಮಿನೇಟ್ ಆದರು ಅಂತ ಹೇಳಿದಾಗ ಎಷ್ಟು ಬೇಜಾರಾಯಿತು? ಎಲಿಮಿನೇಟ್ ಅಂತ ಹೇಳುವಾಗ ಆ ವಿಡಿಯೋ ನೋಡುವಾಗ ತುಂಬಾ ಬೇಜಾರಾಯಿತು, ಅಳುವಂತು ತುಂಬಾ. ಅವನ ಒಂದೊಂದು ಮಾತು, ಒಬ್ಬೊಬ್ಬರಿಗೆ ಹೇಳಿದಂಥ ಮಾತು, ಮಂಜು ಮತ್ತು ಭವ್ಯ, ಹನುಮಂತು, ರಜತ್ ಅವರಿಗೆಲ್ಲ ಒಂದೊಂದು ಮಾತು ಹೇಳಿದಲ್ಲ, ಅದೊಂದು ತುಂಬ ಹಾರ್ಟ್ ಟಚ್ ಆಯಿತು. ತುಂಬಾ ಅಳುವಂತು. ನಾನಂತೂ ತುಂಬಾ ಕೂಗಿದ್ದೇನೆ. ಸಾಧಾರಣ ಎಲ್ಲರೂ ಹೇಳ್ತಾ ಇದ್ರು ಅವನ ಎಲಿಮಿನೇಷನ್ ನೋಡುವಾಗ ತುಂಬಾ ಬೇಜಾರಾಗ್ತಿತ್ತಂತ. ಮತ್ತು ಅವನು ಯಾವಾಗಲೂ ಅಲ್ಲಿ ಇದ್ದಂಥ ಪ್ಲೇಸಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಮತ್ತೆ ಹೊರಗಡೆ ಹೋಗಿರೋದಿದೆಯಲ್ಲ, ಅದಂತೂ ತುಂಬಾ ನೋಡಲಿಕ್ಕೆ ಬೇಜಾರಾಗ್ತದೆ. ಹೌದು, ಹನುಮಂತು. ಓಟಿದು ಅದೇ ಓಟ್ ಮಾಡ್ತೇವೆ. ಹನುಮಂತು, ರಜತ್. ನೀವೆಲ್ಲರೂ ಇಷ್ಟರ ತನಕ ಬಿಗ್ ಬಾಸಲ್ಲಿ ಅವನು ಸೀಸನ್ 11 ಆಡಿಕೊಂಡು ಬಂದಿದ್ದಾನೆ. ನೀವು ಇಷ್ಟರವರೆಗೂ ವೋಟ್ ಮಾಡಿ ಅವನನ್ನು ಇಲ್ಲಿ ಕೊನೆ ತನಕ ಕರ್ಕೊಂಡು ಬಂದಿದ್ದೀರಿ. ಫಿನಾಲಿಗೆ ಹೋಗಿಲ್ಲ ಅಂದರೂ ಇಲ್ಲಿ ತನಕ ಬಂದಿದ್ದಾನೆ, ಅದೇ ಒಂದು ತುಂಬ ದೊಡ್ಡ ಖುಷಿ ನಮಗೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಧನರಾಜ್ ಅವರ ಫ್ರೆಂಡ್ ಅಕ್ಷತ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ನಿಮ್ಮ ಫ್ರೆಂಡ್ ನೀವು ತುಂಬಾ ಸಪೋರ್ಟ್ ಮಾಡಿರ್ಬೋದು. ಇವಾಗ ಬಿಗ್ ಬಾಸಲ್ಲಿ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ, ಏನು ಹೇಳ್ತೀರಾ? ತುಂಬ ಖುಷಿಯ ವಿಷಯ. ಅವರು ಹೋದದ್ದು ನಮ್ಮ ಊರಿನ ಒಂದು ಮಗನಾಗಿ. ಈಗ ಅವರು ಮನೆ ಮಗ ಆಗಿದ್ದಾರೆ, ಎಲ್ಲ ಮನೆಯಲ್ಲಿ ಮನೆ ಮಗ ಆಗಿದ್ದಾರೆ. ತುಂಬ ಖುಷಿಯ ವಿಷಯ. ಇಷ್ಟು ತನಕ ಬಂದು ಇಷ್ಟು ತನಕ ಒಂದು ಬಿಗ್ ಬಾಸ್ ನಮಗೊಂದು ಬಿಗ್ ಬಾಸಲ್ಲಿ ಇವರು ಮನರಂಜನೆ. ಈಗ ನೋಡಿ, ಒಂದು ಮೂವಿ ಅಂತ ಹೇಳಿದರೆ ಅದರಲ್ಲಿ ಎಲ್ಲರೂ ಇರ್ತಾರೆ, ಹೀರೋ, ವಿಲನ್, ಹಾಸ್ಯ. ಇದವರು ಬಿಗ್ ಬಾಸ್ ಒಂದು ಮೂವಿ ಅಂತ ತಗೊಂಡ್ರೆ ಇವರೊಂದು ಹಾಸ್ಯಮಯ, ಅಂದರೆ ನಮಗೊಂದು ಹಾಸ್ಯಮಯವಾಗಿದ್ದರು. ಒಳ್ಳೆ ಆಟ ಆಡಿದ್ದಾರೆ ಬಿಗ್ ಬಾಸಲ್ಲಿ. ನಮಗೆ ಖುಷಿ ಉಂಟು. ಅವರು ಗೆದ್ದಿದ್ದಾರೆ ಅಂತೇಳಿ ನಾವು ಅನ್ನಿಸ್ತೇವೆ. ನಮ್ಮ ಮನಸ್ಸಿನಲ್ಲಿ ಅವರು ಗೆದ್ದಿದ್ದಾರೆ, ನಮಗಿಷ್ಟು ಸಾಕು. ಅವರು ಗೆದ್ದಾಗೇನೆ, ಕಪ್ಪು ಗೆಲ್ಲುವುದಲ್ಲ, ಅವರು ಗೆದ್ದಿದ್ದಾರೆ ನಮಗೆ ಬಿಗ್ ಬಾಸ್ನಲ್ಲಿ, ಅಷ್ಟು ಸಾಕು. ಇಡೀ ಕನ್ನಡಿಗರ ಮನೆ ಮಗನಾಗಿ ಹೊರಬಂದಿದ್ದಾರೆ ಅವರು. ಯಾವುದೇ ಒಂದು ರಿಮಾರ್ಕ್ ಇಲ್ಲದೆ ಒಳ್ಳೆ ಆಟ ಆಡಿದ್ದಾರೆ. ಅದು ನಮಗೆ ಭಾರಿ ಒಂದು ಹೆಮ್ಮೆಯ ವಿಷಯ. ಮತ್ತೊಂದು ನಮ್ಮ ಊರಿನವರು ಅಂತೇಳಿ ಕೂಡ ನಮಗೆ ತುಂಬ ಹೆಮ್ಮೆಯ ವಿಷಯ ಇದರಲ್ಲಿ. ಧನರಾಜ್ ಅವರ ಬ್ಲಾಗಲ್ಲಿ ಧನರಾಜ್ ಅವರು ಎಷ್ಟು ಫೇಮಸ್ಸು ಅದರಲ್ಲಿ ಸ್ವಲ್ಪ ನಮ್ಮ ಪಿಂಕಿ ಕೂಡ ಫೇಮಸ್. ಎಲ್ಲರಿಗೂ ಧನರಾಜ್ ಅವರ ಬ್ಲಾಗ್ ಅಂತ ಹೇಳಿದ್ರೆ, ಪಿಂಕಿ ಅಂತ ಹೇಳಿದರೆ ಎಲ್ಲರಿಗೂ ಪರಿಚಯ ಇರುತ್ತೆ. ಪಿಂಕಿ ಅವರಿದ್ದಾರೆ. ಧನರಾಜ್ ಅವರು ಬಿಗ್ ಬಾಸಲ್ಲಿ ಎಷ್ಟು ದಿನ ಇದ್ದು ಇವಾಗ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಎಷ್ಟು ಖುಷಿ ಇದೆ.
ಅವ ಕಪ್ ಗೆಲ್ಲದೆ ಬರದಿದ್ರು ಸಹ ಒಂದು ಎಲ್ಲರ ಮನಸ್ಸನ್ನು ಗೆದ್ದಿದ್ದಾನೆ. ಸೊ ಅದಕ್ಕೆ ನಮಗೆ ಖುಷಿ ಆಗ್ತುಂಟು. ಮತ್ತು ಇಟ್ಸ್ ಓಕೆ, ಅವ ಈಗ ಬಂದಿದ್ದಾನೆ. ಆದರೆ ಈಗ ಇವನನ್ನು ಅಂದರೆ ಖುಷಿಯಾಗಿ ವೆಲ್ಕಮ್ ಮಾಡಿ ಮತ್ತು ನಮಗೆ ಖುಷಿ ಆಗ್ತುಂಟು ಅವ ಬಂದದ್ದು ಸಹ. ಮತ್ತು ಕಪ್ ಗೆಲ್ದಿದ್ರು ಪರವಾಗಿಲ್ಲ. ಕಪ್ ಬೇಕಿತ್ತು, ಹೌದು, ಬೇಜಾರಿದೆ. ಓಕೆ, ನಿಮಗೂ ಬಿಗ್ ಬಾಸ್ ಮನೆಯೊಳಗೆ ಹೋಗೋ ಅವಕಾಶ ಸಿಕ್ಕಿತ್ತಲ್ಲ, ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಇನ್ನು ನಮಗೆ ಫಸ್ಟ್ ನಮಗೆ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಅವ್ರ ಅತ್ತಿಗೆ ಮಾತ್ರ ಹೋಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಹೋಗ್ತಿದ್ರು, ನಮಗೆ ಖುಷಿ ಆಗ್ತಿತ್ತು ಅವ್ರು ಹೋಗ್ತಿದ್ರು. ಮತ್ತು ಫ್ಯಾಮಿಲಿ ಕರೀರಿ ಅಂತ ಹೇಳಿದರು. ಮತ್ತು ಅಂದರೆ ಹೀಗೆ ಸ್ವಲ್ಪ ಅಂತ ಹೇಳಿದರು, 15 ಅಂತ. ಮತ್ತು ಅಂದರೆ ಅಲ್ಲಿಗೆ ಹೋದ್ಮೇಲೆ ಇದು 30 ಆಗ್ಬೋದು ಅಂತ ಹೇಳಿದರು. ಮತ್ತು ಒಳಗೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಬಿಟ್ಟರು ಪರ್ಮಿಷನ್, ಸಣ್ಣ ಮಕ್ಕಳಿಗೆ ಸಹ. ಮತ್ತು ಬಿಡ್ತಿರ್ಲಿಲ್ಲ, ಬಟ್ ಬಿಟ್ಟರು. ಓಕೆ, ಧನರಾಜ್ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಇನ್ನೂ ಸಹ ಅಪರ್ಚುನಿಟಿ ಬರಬೇಕು ಮತ್ತು ತುಂಬ ದೊಡ್ಡ ಎತ್ತರಕ್ಕೆ ನಡಿಬೇಕು ಅಂತೇಳಿ ನನ್ನ ಇಷ್ಟ. ಓಕೆ, ಥ್ಯಾಂಕ್ ಯು. ಧನರಾಜ್ ಅವರ ತಾಯಿ ಇದ್ದಾರೆ, ಮಗ ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೇ ಖುಷಿ. ಇವಾಗ 16 ವಾರಗಳ ಕಾಲ ಮನೆಯಲ್ಲಿ ಇದ್ದು ಈಗ ಹೊರಗೆ ಬಂದಿದ್ದಾರೆ, ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಹಾಗಾಗಿ ಅಮ್ಮನ ಜೊತೆ ಮಾತಾಡೋಣ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೇವೆ. ಆದರೂ ನನ್ನ ಮಗ ಧನರಾಜ್ ಬಿಗ್ ಬಾಸ್ನೊಳಗೆ ಚೆನ್ನಾಗಿ ಆಟ ಆಡಿದ್ದಾನೆ. ಅವನು ಚೆನ್ನಾಗಿ ಆಟ ಆಡಿ ಒಳ್ಳೆ ಇದು ಮಾಡಿಕೊಂಡು ಬಂದಿದ್ದಾನೆ. ನಾನು ಇಷ್ಟು ಗೆದ್ದೇ ಬರ್ತಾನೆ ಅಂತ ಎನಿಸಿದೆ. ಆ ಆಟ ಆಡಿ ಚೆನ್ನಾಗಿ ಆಟ ಆಡಿದನು ನೋಡಿ ಎಲ್ಲ. ಈಗ ಮತ್ತೆ ಎಂತ ಆಯಿತು ಗೊತ್ತಿಲ್ಲ. ಅಂದರೆ ಇಷ್ಟು ದಿವಸ ಅವನು ಇದು ಮಾಡಿದ್ದು ನನಗೆ ತುಂಬ ಖುಷಿ, ಅಂದರೆ ತುಂಬ ಖುಷಿ ಆಯಿತು. ಅವನು ಗೆದ್ದು ಬರದಿದ್ದರೆ ತೊಂದರೆ ಇಲ್ಲ. ಇಡೀ ಕರ್ನಾಟಕ ಜನತೆ ಅವನಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದೇ ನಮಗೆ ತುಂಬ ಖುಷಿ. ಖುಷಿ ಆಯಿತು ತುಂಬ. ಅವನು ಬಂದ ತುಂಬ ಇದು ಮಾಡಿಕೊಂಡು ನಮಗೆ ತುಂಬ ಖುಷಿ ಆಗಿದೆ. ಅವನು ಇಷ್ಟು ದಿವಸ 110 ದಿವಸ ಇದ್ದದು ನನಗೆ ಅದೇ ಖುಷಿ. ನೀವು ಕೂಡ ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದೇವೆ. ಬಿಗ್ ಬಾಸ್ ಮನೆಗೆ ಹೋಗಿ ಅಲ್ಲಿ ನೋಡಿದಾಗ ಖುಷಿ ಆಯಿತು. ಅವನನ್ನು ಮಾತಾಡಿ ಮತ್ತೆ ಎಷ್ಟು 3-4 ತಿಂಗಳು ಮಾತಾಡೋದೇ ಇಲ್ಲ. ಮೊನ್ನೆ ಮಾತಾಡಲಿಕ್ಕೆ ಸಿಗ್ಗಿದ್ದು ತುಂಬ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಎಲ್ಲರೂ ಬರಲಿಕ್ಕೆ ಹೇಳಿದರು. ಡ್ಯಾನ್ಸ್ ಮಾಡಿ ಚೆನ್ನಾಗಿ ಆಟ ಆಡಿದ್ದಾರೆ. ಧನರಾಜ್ ಅವರ ಪ್ರತಿಯೊಂದು ಹಂತದಲ್ಲಿ ಕೂಡ ಸಪೋರ್ಟಿವ್ ಆಗಿ ನಿಂತಹ ಧನರಾಜ್ ಅವರ ಫ್ಯಾಮಿಲಿಯ ಒಬ್ಬರು ಮೆಂಬರ್ ಅಂದ್ರೆ ಅಂತ ಹೇಳಿದ್ರೆ ಅದು ರಾಜೇಶ್ ಅವರಿದ್ದಾರೆ. ಹಾಯ್ ಮೇಡಮ್. ನಾವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಕೇಳೋದಿಲ್ಲ. ಯಾಕೆಂತ ಹೇಳಿದ್ರೆ ನೀವು ಕಾರಿಂದ ಇಳಿಯೋದ್ರಿಂದ ನಿಮ್ಮ ಮನೆಗೆ ಬಂದು ತಲುಪುವವರೆಗೂ ನೋಡಿದ್ದೀವಿ. ತುಂಬಾನೇ ಖುಷಿಯಲ್ಲಿದ್ದೀರಾ, ಏನು ಹೇಳ್ತೀರಾ ಅಂತ? ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ಅವನು ಗೆಲ್ಲಿಲ್ಲ ಅಂತ ಒಂದು ಬೇಜಾರಿತ್ತು. ಆದರೆ ಗೆಲ್ಲುವುದೊಂದು ಬಿಟ್ಟು, ಅಂದರೆ ಕಪ್ಪು ತಗೊಳ್ಳೋದು ಅಥವಾ ಕ್ಯಾಶ್ ಪ್ರೈಸ್ ಅದೊಂದು ಬಿಟ್ಟು ಅವನಿಗೆ ಏನು ಗೆದ್ದರೆ ಏನು ಸಿಗಬೇಕಿತ್ತು ಅದೆಲ್ಲ ಅವನಿಗೆ ಸಿಕ್ಕಿದೆ. ಅದರಲ್ಲಿ ಆ ವಿಷಯದಲ್ಲಿ ತುಂಬ ಖುಷಿ ಇದೆ ನನಗೆ. ಗೆಳೆಯನನ್ನು ಮೀಟ್ ಮಾಡದೆ, ಮುಖ ನೋಡದೆ ಕೆಲವು ತಿಂಗಳಾಯಿತು. ಒಮ್ಮೆ ಫ್ಯಾಮಿಲಿ ರೌಂಡ್ ಇದ್ದಾಗ ಮುಖ ನೋಡಿದ ಸರಿಯಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ. ಈಗ 3 ತಿಂಗಳಿಂದ ಗ್ಯಾಪ್ ಇದ್ದದ್ದು ಇವತ್ತು 1 ದಿನ ಪೂರ್ತಿ ಮಾತಾಡ್ಲಿಕ್ಕೆ ಆಯಿತು. ಅದು ತುಂಬ ಖುಷಿ ಇದೆ. ಒಂದು ಹೆಚ್ಚಾಗಿ ಬಿಗ್ ಬಾಸ್ ಇದ್ದೇ ಮಾತಾಡಿದೆ. ಮತ್ತು ನಾವು ಮುಂಚಿನಲ್ಲೇ ಏನು ಮಾತಾಡಿದ್ದು ಅಂಥದ್ದೇ ತಲೆಹರಟೆ ಮಾತಾಡ್ತಗಳೇ ಮಾತಾಡಿದ್ದು. ಬಿಗ್ ಬಾಸ್ ಇದು ಸ್ವಲ್ಪ ಜಾಸ್ತಿ ಇತ್ತು ಇವತ್ತು ಮಾತುಕತೆ. ಮತ್ತು ದೇವಸ್ಥಾನ ವಿಸಿಟ್ ಇರುವಾಗ ದೇವಸ್ಥಾನದ ಬಗ್ಗೆ ಮಾತಾಡಿದ್ದು. ತುಂಬ ಖುಷಿ ಆಯಿತು ಮಾತಾಡಿ ಇವತ್ತು ಅವನನ್ನು. ತುಂಬ ಖಂಡಿತವಾಗ್ಲು ನಾವು ಅಷ್ಟು ರೆಸ್ಪಾಂಡ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ಅವನಿಗೆ ಟೈಮ್ ಸಿಗಲಿಲ್ಲ ಎಲ್ಲರ ಹತ್ರ ಮಾತಾಡಲಿಕ್ಕೆ. ಅಷ್ಟು ರೆಸ್ಪಾಂಡ್ ಮಾಡಿದ್ದಾರೆ ಊರಿನವರು ಕೂಡ ಎಲ್ಲರೂ. ಖಂಡಿತ ಅವನಿಗೆ ಎಷ್ಟು ಯಾವಾಗ ಸಿಗ್ತಾನೆ ಗೊತ್ತಿಲ್ಲ. ಇವತ್ತು 1 ದಿನ ಸಿಕ್ಕಿದ. ಈಗ ಹೊರಡ್ತಾನೆ, ಒಂದು ಅರ್ಧ ಗಂಟೆಯಲ್ಲಿ ಹೊರಡ್ತಾನೆ. ಇನ್ನೊಮ್ಮೆ ಊರಿಗೆ ಬಂದಾಗ ಖಂಡಿತ ಅವನ ಕೈಯಿಂದ ಪಾರ್ಟಿ ತಗೊಳ್ತೇವೆ. ಇವತ್ತು ಆಗಲಿಲ್ಲ ಯಾವುದು ತಗೊಳ್ಳಿಕ್ಕೆ ಅಂತೇಳಿ. ನಾಟಕ ಕಲಾವಿದರು ಹಾಗೇನೆ ಧನರಾಜ್ ಅವರ ಫ್ಯಾಮಿಲಿಯ ಮೆಂಬರ್ ಆಗಿರುವಂತಹ ಮೌನೇಶ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಏನು ಹೇಳ್ತೀರಾ ಸರ್? ಬಿಗ್ ಬಾಸ್ ಮನೆಗೆದ್ದು ಬಂದಿದ್ದಾರೆ ಧನರಾಜ್ ಅವರು. ಖಂಡಿತವಾಗಿ ಕೂಡ ಬಿಗ್ ಬಾಸ್ ಇಡೀ ಕರ್ನಾಟಕದ ಮತ್ತು ಯಾರು ಬಿಗ್ ಬಾಸನ್ನು ನೋಡ್ತಾರೆ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ನಮ್ಮ ಧನರಾಜ್ ಗೆದ್ದಿದ್ದಾನೆ. ಇದು ನಮಗೂ ಕೂಡ ಒಂದು ರೀತಿಯ ಖುಷಿಯ ಮತ್ತು ಹೆಮ್ಮೆಯ ಸಂಗತಿ. ಇಂತಹ ಅವಕಾಶಗಳನ್ನು ನಾವು ಬಳಸಿಕೊಂಡಿದ್ದಾನೆ. ಆರಂಭದಲ್ಲಿ ಅವನ ಬಿಗ್ ಬಾಸ್ ಮನೆಗೆ ಹೋಗುವಾಗ ನಮಗೂ ಕೂಡ ಏನೋ ಒಂಥರ ಭಯ ಉಂಟಾಗಿತ್ತು. ಅಂದರೆ ಇವನು ಬಿಗ್ ಬಾಸ್ ಮನೆಗೆ ಹೋಗ್ತಾನೆ, ನಮ್ಮ ಜೊತೆ ಅಂತಹ ಅವನ
ವ್ಯಕ್ತಿತ್ವದಲ್ಲಿ ಅಂತಹ ಏನು ರೋಷ ಇಲ್ಲ, ಏನಿಲ್ಲ, ಬರೇ ಪಾಪದ ಹುಡುಗ. ಆದರೆ ಅಲ್ಲಿ ಹೋಗಿ ಬಿಗ್ ಬಾಸ್ನ ಬಾಕಿ ಇದ್ದವರೊಳಗೆ ನಾವೆಲ್ಲ ನೋಡಿದ್ದೇವೆ. ಲಾಯರ್ ಜಗದೀಶ್ರಂತಹ ಮಾತಿನಲ್ಲಿ ಅತ್ಯಂತ ನಿಪುಣರೆಲ್ಲ ಇದ್ದರು. ಅವರೆದುರು ಧನರಾಜ್ ಹೇಗೆ ಮಾಡ್ತಾನೆ, ಒಂದೆರಡು ವಾರದಲ್ಲಿ ಧನರಾಜ್ ಬರ್ತಾನೆ ಅನ್ನೋ ಭಯತ್ತು. ಆದರೆ ಧನರಾಜ್ ಹಾಗೆ ಮಾಡಲಿಲ್ಲ. ಬಹುಶಃ ಅವನಿಗೆ ಒಂದು ರೀತಿಯ ಹೊಸ ಬಲ ಸಿಕ್ಕಿದೆ ಆ ಬಿಗ್ ಬಾಸ್ ಮನೆಯೊಳಗೆ. ಅದು ಅವನ ಇನ್ನು ಮುಂದಿನ ಏನು ಅವನ ಬದುಕಿಗೆ ಒಂದು ಒಳ್ಳೆಯ ಏನು ಪಿಲ್ಲರ್ ಆಗಿ ನಿಲ್ತದೆ ಅನ್ನುವಂಥದ್ದು ನಾನು ಕಂಡುಕೊಂಡಂಥ ವಿಚಾರ. ಧನರಾಜ್ ಅವರ ಅಣ್ಣ ಮತ್ತು ಅತ್ತಿಗೆ ಇದ್ದಾರೆ, ಹಾಗೆಯೇ ಬೇಬಿ ನಕ್ಷತ್ರ ಕೂಡ ಇದ್ದಾರೆ. ಧನರಾಜ್ ಅವರ ವ್ಲಾಗ್ನ ನೋಡಿದ್ರ ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಪುಟಾಣಿನ ಕೂಡ ನೀವು ನೋಡಿರ್ತೀರಾ. ಎಸ್, ಎಷ್ಟು ಖುಷಿಯಾಗಲಿದ್ದೀರಾ ಸರ್? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಅವನು ಕಪ್ ಗೆಲ್ಲದಿದ್ದರೂ ತೊಂದರೆ ಇಲ್ಲ, ಬಟ್ ಅವನು ಕರ್ನಾಟಕ ಜನರ ಮನಸ್ಸನ್ನು ಗೆದ್ದಿದ್ದಾನೆ. ಸೊ ಆ ಒಂದು ಖುಷಿ ನಮಗಿದೆ. ಯಾಕಂದರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ನಾವು ಹೊರಗಡೆ ಹೋದಾಗ ಪ್ರತಿಯೊಬ್ಬರು ಕೇಳ್ತಾರೆ ಧನರಾಜ್ ಹೇಗಿದ್ದಾರೆ, ಧನರಾಜ್ ಯಾಕೆ ಎಲಿಮಿನೇಟ್ ಆಗಬಾರ್ದಿತ್ತು, ಆ ಥರ ಎಲ್ಲ ಕೇಳ್ತಾ ಒಂದು ಖುಷಿ ಆಗುತ್ತೆ. ಮತ್ತು ನಾನೊಬ್ಬ ಅವನ ಅಣ್ಣನಾಗಿ ನನಗೂ ಒಂಥರ ಹೆಮ್ಮೆ ಆಗ್ತಾಯಿದೆ. ಯಾಕಂದರೆ ಅಂಥ ಒಂದು ವೇದಿಕೆಗೆ ಹೋಗೋದು ಯಾರಿಗೂ ಸಹ ಅವಕಾಶ ಸಿಗೋದಿಲ್ಲ. ಬಟ್ ತನ್ನ ತಮ್ಮನಿಗೆ ಸಿಕ್ಕಿದೆ ಅಂತ ಹೇಳಿದರೆ ನಾನು ತುಂಬ ಖುಷಿ ಪಡ್ತಾ ಇದ್ದೇನೆ. ಮತ್ತೊಂದು ಆ ಬಿಗ್ ಬಾಸಲ್ಲಿ ಅವನು ಆಡಿದಂಥ ಒಂದು ಆಟ ಆಗಲಿ ಅಥವಾ ಟಾಸ್ಕ್ ಆಗಲಿ ಅಥವಾ ಅಲ್ಲಿರುವಂಥ ಒಂದು ಪ್ರಾಮಾಣಿಕತೆ, ಆ ಒಂದು ಇದನ್ನು ತೋರಿಸಿದ್ದು ಅವನು ಇಲ್ಲಿ ಕೂಡ ಅದೇ ಥರ ಇದ್ದಾನೆ. ಅವನು ಇಲ್ಲಿ ಯಾವ ರೀತಿಯಾಗಿ ಇರ್ತಾನೋ ಅಲ್ಲಿ ಕೂಡ ಅದೇ ಥರ ಆಟ ಆಡಿದ್ದಾನೆ. ಒಂದು ಕಮಲಾಜಿ ಕುಟುಂಬಕ್ಕೆ ಒಂದು ಏನು ಅಂತ ಹೇಳಿದರೆ ಒಂದು ಒಳ್ಳೆಯ ಇದನ್ನು ಹೆಸರನ್ನು ತಂದಿದ್ದಾನೆ. ಆ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಲಿಕ್ಕಾಗುವಂಥ ಆಗೋದಿಲ್ಲ, ಅಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಎಲ್ಲರೂ. ಯಾಕಂದರೆ ಪರ್ಸ್ನಲ್ ನಮಗೆ ಒಂದು ಮೆಸೇಜ್ ಕಾಲ್ ಮಾಡಿ ಒಂದು ವಿಷಯ ಅಂದರೆ ತುಂಬ ಬೇಜಾರು ಮಾಡಿಕೊಂಡ್ರು ಎಲಿಮಿನೇಷನ್ ಆದಾಗ ಕೂಡ. ಹಾಗೆ ಒಂದು ತುಂಬ ಅಂದರೆ ಫೀಲ್ ಆಯಿತು ಎಲಿಮಿನೇಷನ್ ಆದಾಗ. ಇನ್ನೂ ಒಂದು ಟಾಪ್ 5 ಇರಬೇಕು ಅಂತ ನಾವೊಂದು ಆಸೆ ಪಟ್ಟಿದ್ದೆವು. ಬಟ್ ಪರವಾಗಿಲ್ಲ, ಇಷ್ಟೊಂದು ರೆಕಗ್ನೈಸ್ ಮಾಡ್ತಿದ್ದಾರಲ್ಲ ಜನರು, ಅದು ಯಾರಿಗೂ ಸಿಗಲಿಕ್ಕಿಲ್ಲ. ವಿನ್ ಆದರೂ ಅಷ್ಟು ಸಿಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನನಗೆ ಒಂದು ಈ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಾಗ್ಬೋದು, ಒಂದು ವಿದೇಶದಿಂದ ಎಲ್ಲ ಮೆಸೇಜ್ ನನಗೆ ಬರ್ತಿತ್ತು, ಅವರು ಡಿಸರ್ವ್ ಪರ್ಸನ್ನು, ಒಳ್ಳೆ ಪರ್ಸನು ಅಂತೇಳೆಲ್ಲ. ಹಾಗೆ ಅದೆಲ್ಲ ಒಂದು ನೋಡುವಾಗ ಮತ್ತೊಂದು ಇಲ್ಲಿಗೆ ಹುಡ್ಕೊಂಡು ಕೂಡ ಬಂದಿದ್ದರು ಮೈಸೂರವರೊಬ್ಬರು. ಅವರೆಲ್ಲ ನೋಡುವಾಗ ನಮಗೆ ಒಂದು ತುಂಬ ಕಣ್ಣೀರು ಬರ್ತದೆ. ಅಂದರೆ ಅಷ್ಟು ಪ್ರೀತಿ ಕೊಟ್ಟು ಇಲ್ಲಿ ಮನೆ ಹುಡುಕಿಕೊಂಡು ಬರ್ತಿದ್ದಾರೆ. ಅದು ಕೆಲವೊಂದು ವಿಡಿಯೋ ನೋಡಿ ಇದೇ ಮನೆ ಎಲ್ಲೆಲ್ಲಿ ಹುಡುಕೊಂಡು ತುಂಬ ಖುಷಿಯಾಯಿತು. ಅವರೊಂದು ಆ ಒಂದು ದೊಡ್ಡ ವೇದಿಕೆಗೆ ಹೋದದ್ದೊಂದು ಅದು ಅವರ ಅದೃಷ್ಟ ಹೇಳಬೇಕು. ಹಾಗೆ ನಮ್ಮ ಸಹ ಅದೃಷ್ಟ. ಯಾಕಂದರೆ ನಮಗೂ ಅವರ ಜೊತೆ ಒಂದು ಪಾಲ್ಗೊಳ್ಳುವಾಗೆ ಆಯಿತು ಒಂದು ಫ್ಯಾಮಿಲಿ ರೌಂಡಲ್ಲಿ. ಅದು ಒಂದು ದೊಡ್ಡ ಒಂದು ಥ್ಯಾಂಕ್ಸ್ ಅಂತ ಹೇಳ್ಬೋದು ಬಿಗ್ ಬಾಸಿಗೆ. ಯಾಕಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಫ್ಯಾಮಿಲಿಗೆ. ಹಾಗೆ ಪರವಾಗಿಲ್ಲ, ಕಪ್ ಗೆದ್ದಷ್ಟೇ ಈಗ ಖುಷಿಯಾಗಿದೆ ನಮಗೆ. ಎಲ್ಲ ಜನರ ಪ್ರೀತಿ, ಪ್ರತಿಯೊಬ್ಬರೂ ಪ್ರೀತಿ ತುಂಬ ಕೊಡ್ತಾ ಇದ್ದಾರೆ. ಇದೇ ಸಪೋರ್ಟ್ ಹೀಗೇ ಇರಲಿ, ಅವರ ಒಳ್ಳೆತನ ಸಹ ಹಾಗೇ ಇರಲಿ, ಪ್ರಾಮಾಣಿಕತೆ ಎಲ್ಲ ಹಾಗೇ ಇದ್ದು ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಒಂದು ಒಳ್ಳೆ ಹೆಸರು ಮಾಡಲಿ. ಓಕೆ, ನಕ್ಷತ್ರ ಬಿಗ್ ಬಾಸ್ ನೋಡ್ತಿದ್ರಾ? ಹೌದು. ನೋಡ್ತಿದ್ರಾ? ನೋಡ್ತಿರಲಿಲ್ಲ? ಹೌದು ಹೇಳಿ, ನೋಡ್ತಿದ್ದೆ. ಏನು ಹೇಳ್ತೀರಾ ಮಾಮನಿಗೆ? ಏನು ಹೇಳ್ತೀರಾ? ಚೆನ್ನಾಗಿ ಆಟ ಆಡ್ತಿದ್ರು ಹೇಳು. ಚೆನ್ನಾಗಿ ಆಟಾಡ್ತಿದ್ದೆ. ಮಾತಾಡಿದ್ರಾ ಧನರಾಜ್ ಜೊತೆ? ಏನು ಮಾತಾಡಿದ್ರಾ? ನಾನು ಅವರೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದೆ ಹೇಳಿ. ಡ್ಯಾನ್ಸ್ ಮಾಡಿದ್ದೆ ಬಿಗ್ ಬಾಸ್ ಮನೆಯೊಳಗೆ. ಖುಷಿ ಆಯ್ತಾ? ಖುಷಿ ಆಯ್ತಾ? ಓಕೆ, ಏನು ಹೇಳ್ತೀರಾ ಧನರಾಜ್ ಮಾಮನ್ಗೆ? ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಿಗ್ ಬಾಸ್ ಮನೆಯ ಒಳಗೆ ಕಮಲಜಿಯ ಫ್ಯಾಮಿಲಿಯ ಒಬ್ಬ ಮೆಂಬರ್ನ ಹೆಸರು ಕೂಡ ತುಂಬಾನೇ ಸದ್ದು ಮಾಡಿದೆ. ಅದು ಜಗ್ಗ ಚಿಕ್ಕ. ಎಲ್ಲರೂ ಕೂಡ ಕೇಳ್ತಾ ಇದ್ರು ಜಗ್ಗ ಚಿಕ್ಕನ್ ಬಗ್ಗೆ. ನಮ್ಮ ತುಳುನಾಡಿನಲ್ಲಿ ಮಾತ್ರ ಅಲ್ಲ, ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಕೂಡ ಈ ಒಂದು ಹೆಸರು ಸದ್ದು ಮಾಡಿದೆ. ಜಗ್ಗ ಚಿಕ್ಕ ಕೂಡ ನಮ್ಮ ಜೊತೆ ಇವಾಗ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಮಗೂ ಕೂಡ ಚಿಕ್ಕ ಆಗೋಗ್ಬಿಟ್ಟಿದ್ದೀರಾ ನೀವು? ಅಲ್ಲ, ಎಲ್ಲರಿಗೂ ಚಿಕ್ಕ ಆಗಿಬಿಟ್ಟಿದ್ದೇನೆ. ಓಕೆ, ಏನು ಹೇಳ್ತೀರಾ ಇವಾಗ? ಜನರ ಮನಸ್ಸನ್ನ ಗೆದ್ದು ಬಂದಿದ್ದಾರೆ ಧನರಾಜ್ ಅವರು. ಖಂಡಿತವಾಗ್ಲೂ. ಅಂದರೆ ಆ ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಅಲ್ಲಿ ಈ ಟಾಸ್ಕ್ಗಳ ಮೂಲಕ ಆಟ ಆಡ್ತಾ ಟ್ರೋಫಿ ಗೆಲ್ಲುವುದಕ್ಕಿಂತ ಹೆಚ್ಚಾಗಿ ಇಡೀ ಕರ್ನಾಟಕ ಜನತೆಯ ಮನಸ್ಸು ಗೆದ್ದಿದ್ದೇನೆ. ಅದರಲ್ಲಿ ನಮಗೆ ತುಂಬ ತೃಪ್ತಿ ಇದೆ. ಓಕೆ, ಇವಾಗ ಗೃಹ ಪ್ರವೇಶದ ಗೌಜಿಯಲ್ಲಿದ್ದೀರಾ ನೀವು. ಅದರ ನಡುವೆ ಕೂಡ ಧನರಾಜ್ ಆಚಾರ್ಯನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ದೀರಾ. ಮುಂದೆ ಏನು ಹೇಳ್ತೀರಾ ಧನರಾಜ್ ಅವರಿಗೆ? ಚೆನ್ನಾಗಿ ಆಟ ಆಡಿದ್ದಾನೆ. ಎಲ್ಲ ನಮ್ಮ ಕರ್ನಾಟಕ ಜನತೆ ಮನಸ್ಸು ಗೆದ್ದಿದ್ದಾನೆ. ಹೀಗೆ ಇವನ ಜರ್ನಿ ಒಂದು ಸಾಗಿ ಬರಲಿ ಅಂತೇಳಿ. ಓಕೆ, ನಿಮಗೂ ಬಿಗ್ ಬಾಸ್ ಮನೆಯೊಳಗೆ ಇರುವಂಥ ಅವಕಾಶ ಸಿಕ್ಕಿತ್ತು. ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದು ತುಂಬ ಖುಷಿಯಾಗಿದೆ. ಅಂದರೆ ಅದೇ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ನೋಡೋದಕ್ಕಿಂತ ಅಲ್ಲಿ ತುಂಬ ವ್ಯತ್ಯಾಸವಿದೆ. ಅಂದರೆ ಆ ಆಟ ಆಡೋ ಟೈಮಲ್ಲಿ ಎಲ್ಲ ಜಗಳ ಇದೆಲ್ಲ ಆಗ್ತದೆ. ಬಟ್ ಅಲ್ಲಿ ಒಳಗಡೆ ಎಲ್ಲ ಚಂದರಲ್ಲಿ ಇರ್ತಾರೆ. ಎಲ್ಲ ಒಂಥರ ಒಟ್ಟಿಗೆ ಮಿಂಗಿಲ್ ಹಾಕೊಂಡೆಲ್ಲ ಖುಷಿಯಲ್ಲಿ ಇರ್ತಾರೆ.
ಹಾಗೆ ಎಲ್ಲರೊಟ್ಟಿಗೂ ಅಂದರೆ ಕೆಲವೆಲ್ಲ ಕ್ವಶನ್ ಹಾಕಿದ್ದಾರೆ ನನಗೆ, ನಾನೇನಲ್ಲಿ ಸೈಲೆಂಟ್ ಅಂತೇಳಿ. ಅಂದರೆ ಎಲ್ಲರ ಹತ್ರ ಮಾತಾಡಿದ್ದೇನೆ, ಆಟ ಆಡ್ತಾ ಎಲ್ಲ ಖುಷಿಯಲ್ಲಿದ್ದೆ ಎಲ್ಲರ ಹತ್ರ, ಬಟ್ ಅದು ಟೆಲಿಕಾಸ್ಟ್ ಆಗಲಿಲ್ಲ ಅಷ್ಟೇ. ಎಲ್ಲ ಕ್ಲಿಪ್ಪಿಂಗ್ಸ್ ಅನ್ನು ಹಾಕಲಿಲ್ಲ. ಇಲ್ಲ ಅದೇ ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಧನರಾಜ್ ಅವರು ತುಂಬಾನೇ ಡಲ್ ಇದ್ರು, ನರ್ವಸ್ ಆದ್ರು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಅವ್ರು ಬರಬೇಕು ಅಂತ ಹೇಳಿದ್ರೆ ತುಂಬಾ ಜನರು ಅಂದ್ಕೊಂಡ್ರು, ಧನರಾಜ್ ಹೊರಗೆ ಬಂದ್ರ ಅನ್ನುವಂಥ ಒಂದು ಇದಿತ್ತು. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ನೀವೇನು ಹೇಳ್ತೀರಾ? ಅಂದರೆ ಅಷ್ಟರವರೆಗೆ ಇದ್ದ, ಅದು ಸಹ ತೃಪ್ತಿದೆ ನಮಗೆ. ಆದರೆ ಸಹ ಮತ್ತೊಂದು ಫಿನಾಲೆಗೆ ಬರುವ 1 ವಾರ ಇರಬೇಕಿತ್ತು ಅವ, ಅದೇ ಏನೋ ಆಚೆ ಚಾಚಿ ಹೊರಗೆ ಬಂದ. ಓಕೆ, ಕಿಚ್ಚನ ಚಪ್ಪಾಳೆ ಸಿಕ್ತು, ಕ್ಯಾಪ್ಟನ್ ಆದ್ರು, ಅದೆಲ್ಲ ಎಷ್ಟು ಖುಷಿ ಕೊಡ್ತೀನಿ? ತುಂಬ ಖುಷಿಯಾಗಿದೆ. ಒಂದು ಕಿಚ್ಚನ ಚಪ್ಪಾಳೆ ಸಿಗೋದೊಂದು ಖುಷಿಯೇ, ತುಂಬ ಖುಷಿ. ಓಕೆ, ಇಲ್ಲಿವರೆಗೂ ಧನರಾಜ್ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇವಾಗ ನಿಮ್ಮ ಹನುಮ ಅವರ ದೋಸ್ತ ಇದಾರಲ್ವಾ, ಇನ್ನು ಅವರಿಗೇನೆ ಸಪೋರ್ಟ್ ಮಾಡ್ತೀರಾ ಇಲ್ಲ ಬೇರೆ ಯಾರಾದರೂ ಮೆಂಬರ್ನ? ಅದು ನಮಗೆ ಯಾರು ಬೇಕು ಅವರಿಗೆ ಆಯ್ಕೆ ಮಾಡಿ ಓಟ್ ಹಾಕ್ತೇವೆ. ಹನುಮ ಅಂತ ಹೇಳಿದರೆ ಅವರಿಗೆ ಖಡಕ್ ರೊಟ್ಟಿ ಅಂದರೆ ತುಂಬಾ ಇಷ್ಟ. ಇವಾಗ ಅವರು ಒಂದು ವೇಳೆ ಪುತ್ತೂರು ಈಚೆ ಬಂದರೆ ಕೋಳಿ ರೊಟ್ಟಿ ಏನಾದರೂ ಕೊಡುವಂಥ ವ್ಯವಸ್ಥೆ ಏನಾದರೂ ಇರುತ್ತಾ ಹೇಗೆ ಅಂತ ನಿಮ್ಮ ಫ್ಯಾಮಿಲಿ ಕಡೆಯಿಂದ? ಕೊಡ್ಬೋದು. ಕೋಳಿ ರೊಟ್ಟಿ ಅಂದರೆ ಇಲ್ಲಿ ನಾವು ಇದು ಮಾಡೋದಿಲ್ಲ, ಅವರಿಗೆ ಅಂದರೆ ಹೊರಗಡೆ ಇಲ್ಲಿ ಅದರ ಒಂದು ವ್ಯವಸ್ಥೆ ಮಾಡಿ ಕೊಡ್ಬೋದು. ಭರ್ಜರಿಯಾಗಿ ಪಾರ್ಟಿ ಮಾಡುವಂಥ ಪ್ಲಾನ್ ಕೊಡ್ಬೋದು. ಧನರಾಜ್ ಜೊತೆ? ಹೌದು, ಅವರ ಇದು ರೊಟ್ಟಿ ತುಂಬ ಜೋಳ ರೊಟ್ಟಿ ತುಂಬ ಚೆನ್ನಾಗಿತ್ತು. 2 ರೊಟ್ಟಿ ತಿಂದಿದ್ದೆ ನಾನಲ್ಲಿ. ನೀವು ಇಲ್ಲಿ ಬಂದಾಗ ಕೋಳಿ ರೊಟ್ಟಿ ತಿನ್ನಿಸ್ತೀರ ತಿನ್ನಿಸುವ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ. ಧನರಾಜ್ ಅವರ ರಿಲೇಟಿವ್ ಸವ್ಯರಾಜ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಧನರಾಜ್ ಅವರು ಬಿಗ್ ಬಾಸ್ ಮನೆಯಿಂದ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ, ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ ಹೇಳಿದ್ರೆ? ತುಂಬ ಖುಷಿ ಇದೆ, ಯಾಕಂದರೆ ತುಂಬ ಚಿಕ್ಕದ್ರಿಂದ ನಾವು ಒಟ್ಟಿಗೆ ಬೆಳೆದವ್ರು ನಾವು. ಅಂದರೆ ನಾನು ಕಲಾವಿದ, ಅವನು ಕಲಾವಿದ, ನಮಗೊಂಥರ ಬಾಂಡಿಂಗ್ ಒಂದೇ ಥರ ಇರ್ತದೆ ನಮ್ಮದು ಇಬ್ಬರು. ಯಾಕಂದರೆ ಅವನ ಜೊತೆ ನಾನು ಫ್ರೀ ಇರುವಾಗ ನಾವು ಕೂಡ ಒಟ್ಟಿಗೆ ಕಂಟೆಂಟ್ ಮಾಡ್ತಿದ್ದವರು ನಾವು. ಅಂದರೆ ತುಂಬ ಕಂಟೆಂಟ್ ಮಾಡೋದು, 1-2 ಕಂಟೆಂಟಲ್ಲಿ ನಾವು ಒಟ್ಟಿಗೆ ರೀಲ್ಸ್ ಮಾಡ್ತಾಯಿದ್ದವರು. ಸೊ ನಾನು ಕೂಡ ರೀಲ್ಸ್ ಮಾಡ್ತಿದ್ದೆ. ಮತ್ತು ನಮ್ಮ ಒಟ್ಟಿಗೆ ಇದ್ದವನೊಂದು ಬಿಗ್ ಬಾಸ್ ಅಷ್ಟು ದೊಡ್ಡ ವೇದಿಕೆಗೆ ಹೋಗಿದ್ದಾನೆ ಅಂತ ಹೇಳೋದು ಅದೊಂದು ದೊಡ್ಡ ಖುಷಿ. ಇನ್ನೊಂದಂದರೆ 100 ದಿನ ಒಂದು ಪೂರ್ಣಗೊಳಿಸಿನ ಅದೊಂದು ಇನ್ನೂ ದೊಡ್ಡ ಖುಷಿ. ಅಂದರೆ ನಮ್ಮ ಫ್ಯಾಮಿಲಿಯ ಹುಡುಗ, ನಮ್ಮ ಫ್ಯಾಮಿಲಿ ಹುಡುಗ ಒಂದು ಬಿಗ್ ಬಾಸ್ ವೇದಿಕೆಯಲ್ಲಿ ನೋಡಲಿಕ್ಕೇ ಖುಷಿ ಆಗ್ತದೆ. ನನಗೆ ತುಂಬ ಬೇಜಾರು, ಯಾಕಂದರೆ ಫೈನಲ್ ವಿನ್ ಆಗ್ತಾನೆ ಅಂತ ಲಾಸ್ಟ್ ಮೂಮೆಂಟಲ್ಲಿ ಇನ್ನೂ ಒಂದು ಆಚೀಚೆ ಆಯಿತು. ಸೊ ಬಂದ, ಬಟ್ ಫೈನಲ್ಗೆ ತಲುಪದಿದ್ರು ಎಲ್ಲರ ಒಂದು ಫ್ಯಾನ್ ಬೇಸ್ ಒಂದು ದೊಡ್ಡದೇ ಇದೆ. ಸೊ ತುಂಬ ಖುಷಿ ಆಯಿತು. ಇವತ್ತು ಬಂದು ನೋಡಿ ಖುಷಿ ಆಯ್ತು ನನಗೆ ಅಷ್ಟೇ. ಕಮಲಜಿ ಫ್ಯಾಮಿಲಿಯ ಸೂಪರ್ ಎನರ್ಜೆಟಿಕ್ ಕಿಂಗ್ ಧನರಾಜ್ ಆಚಾರ್ಯ ಬಿಗ್ ಬಾಸ್ ಮನೆಯಲ್ಲಿ ಕಮಾಲ್ ಮಾಡಿ ಕರುನಾಡಿನ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾರೆ. ಯಾವ ರೀತಿಯಾಗಿ ಸಂಭ್ರಮ ಇದೆ ಅಂತ ನೋಡಿದ್ರಲ್ಲ, ಫ್ಯಾಮಿಲಿ ಮೆಂಬರ್ ಅಂತೂ ಫುಲ್ ಖುಷಿ ಆಗಿದ್ದಾರೆ. ಮನೆಗೆ ಟ್ರೋಫಿ ಬರಬೇಕಾಗಿತ್ತು, ಆದರೂ ಕೂಡ ಜನರ ಮನಸ್ಸನ್ನು ಗೆದ್ದು ಬಂದಿದ್ದಾನಲ್ಲ, ಅದು ತುಂಬಾ ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇದರ ಜೊತೆಗೇ ಅಭಿಮಾನಿ ಬಳಗ ಕೂಡ ಜಾಸ್ತಿ ಆಗಿದೆ. ಧನರಾಜ್ ಆಚಾರ್ಯ ಅವರಿಗೆ ಎಷ್ಟೊಂದು ಅಭಿಮಾನಿ ಬಳಗ ಇದೆ ಅನ್ನೋದನ್ನು ಖಂಡಿತವಾಗ್ಲೂ ಇವತ್ತು ನೋಡಿರ್ತೀರಾ. ಪುತ್ತೂರಿನಲ್ಲಿ ಮಾತ್ರ ಅಲ್ಲದೆ ಅವರ ಊರಿನಲ್ಲಿ, ಅದರ ಜೊತೆಗೇನೆ ಮಂಗಳೂರಿನಲ್ಲಿ ತುಂಬ ಕಡೆಗಳಲ್ಲಿ ಕೂಡ ಅವರ ಒಂದು ಕರುನಾಡಿನಾದ್ಯಂತ ಅವರಿಗೆ ಅಭಿಮಾನಿಗಳು ಕೂಡ ಹೆಚ್ಚಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಧನರಾಜ್ ಆಚಾರ್ಯ ಅವರಿಗೆ ತುಂಬಾ ಆಫರ್ಗಳು ಕೂಡ ಬರ್ತಾ ಇದೆ. ಅವರ ಲೈಫ್ ತುಂಬಾ ಚೆನ್ನಾಗಿರಲಿ, ದೇವರ ಆಶೀರ್ವಾದ ಸದಾ ಧನರಾಜ್ ಆಚಾರ್ಯ ಅವರ ಮೇಲೆ ಇರಲಿ, ಅವರ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಹಾಗೂ ಅಶ್ವಥ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.